ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ತೆಗೆದುಕೊಂಡಂಥ ವಿಚಾರ ತುಳುವಿಗೆ ಸ್ನಾತಕೋತ್ತರ. ಏನಪ್ಪ, ಬಹುಶಃ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾದಂಥ ತುಳು ಭಾಷೆಗೆ ಬೇರೆ ಬೇರೆ ರೀತಿಯಾದಂಥ ಸವಲತ್ತುಗಳು ಸಿಗಬೇಕು, ಉಳಿದ ಭಾಷೆಗಳಂತೆ ಇದನ್ನು ಕೂಡ ಪರಿಗಣಿಸಬೇಕು ಅನ್ನುವಂಥ ಹಕ್ಕೊತ್ತಾಯಗಳನ್ನು ಬಹಳ ವರ್ಷಗಳಿಂದ ತುಳು ಭಾಷಿಗರು, ಹಿರಿಯ ವಿದ್ವಾಂಸರೆಲ್ಲ ಮಾಡ್ತಾನೆ ಬಂದಿದ್ದಾರೆ. ಬಹುಶಃ ಅದು ಒಂದೊಂದಾಗಿ ಕೂಡಿ ಬರ್ತಾ ಇವೆಯೋ ಅಂತ ಅನ್ನುವಂಥದ್ದು ಇವತ್ತು ಸಂತಸ ತರುವಂಥ ಸಂಗತಿ. ಅದರ ಭಾಗವಾಗಿ ಇವತ್ತು ತುಳು ಭಾಷೆಯ ಸ್ನಾತಕೋತ್ತರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿದ್ಯಾರ್ಥಿಗಳು ಅಧ್ಯಯನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಅನ್ನುವಂಥದ್ದು. ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಈ ಪ್ರಯತ್ನ ಇವತ್ತು ಫಲ ಕೊಟ್ಟಿರುವಂಥದ್ದು. ಬಹಳ ವರ್ಷಗಳಿಂದ ಕೆಲವರು ಪಟ್ಟ ಪ್ರಯತ್ನಕ್ಕೆ ಇವತ್ತು ಒಂದು ಯಶಸ್ವಿ ಆಗಿದೆ ಅಂತಲೇ ಹೇಳಬಹುದಾಗಿದೆ. ತುಳು ಭಾಷೆಯಲ್ಲಿ MA ಅಧ್ಯಯನ ಮಾಡಬಹುದಾಗಿದೆ ಅಂತ ಅನ್ನುವಂಥದ್ದು. ಹಾಗಿದ್ರೆ ತುಳು ಭಾಷೆಯಲ್ಲಿ MA ಅಧ್ಯಯನ ಅಂದರೆ ಹೇಗೆ, ಏನೇನು ವಿಷಯ ವಸ್ತುಗಳು ಇರುತ್ತದೆ ಅಂತ ಅನ್ನುವಂಥದ್ರ ಬಗ್ಗೆ ತಿಳಿದುಕೊಳ್ಬೇಕು. ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಿಕ್ಕಾಗಿ ನನ್ನ ಜೊತೆ ಸ್ಟುಡಿಯೋದಲ್ಲಿ ಮಂಗಳೂರು VV ಮತ್ತು ಜೊತೆಗೆ ತುಳು ಭಾಷೆಯ ಸ್ನಾತಕೋತ್ತರ ಅಧ್ಯಯನದ ಸಂಯೋಜಕರಾದಂಥ ಪ್ರೊಫೆಸರ್ B. ಶಿವರಾಮ್ ಶೆಟ್ಟಿ ಅವರು ಇದ್ದಾರೆ. ಜೊತೆಗೆ ತುಳು ಅಕಾಡೆಮಿಯ ಸದಸ್ಯರು ಮತ್ತು ಪ್ರಾಧ್ಯಾಪಕರು ಡಾಕ್ಟರ್ ವಾಸುದೇವ ಬೆಳ್ಳೆ ಅವರಿದ್ದಾರೆ. ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕರು, ಜೊತೆಗೆ ಮಂಗಳೂರು ವಿವಿಯ ಡೆಪ್ಯೂಟಿ ರಿಜಿಸ್ಟ್ರಾರ್ ಪ್ರಭಾಕರ್ ನೀರ್ಮಾರ್ಕ ಅವರಿದ್ದಾರೆ. ಎಲ್ಲ ಅತಿಥಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಶಿವರಾಮ್ ಶೆಟ್ಟಿ ಸರ್, ಎಷ್ಟು ವರ್ಷಗಳ ಪ್ರಯತ್ನದ ಒಂದು ಫಲ ಕೊಟ್ಟಿರುವಂಥದ್ದು ಈಗ ಸ್ನಾತಕೋತ್ತರ ಅಧ್ಯಯನ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದೆ. ಎಷ್ಟು ವರ್ಷಗಳ ಒಂದು ಪ್ರಯತ್ನ ಇದು ಅಂತ? ಬಹುಶಃ ಈ ತುಳು ಸ್ನಾತಕೋತ್ತರ ಶಿಕ್ಷಣ ಅನ್ನೋದು ಈ ವರ್ಷ ಆರಂಭ ಆಗಿದ್ರು ಕೂಡ ಸ್ನಾತಕೋತ್ತರ ಮಟ್ಟದಲ್ಲಿ ತುಳುವಿನ ಬಗ್ಗೆ ಅಧ್ಯಯನಗಳು ಬಹಳ ಹಿಂದೆನೇ ಆಗಿದೆ. 1976ರ ಹೊತ್ತಿಗೆ, ಇವತ್ತು ನಾವು ಅದನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಅಂತ ಕರಿತಾ ಇದ್ದೇವೆ, 76ರ ಹೊತ್ತಿಗೆ ಅದು ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರ ಆಗಿತ್ತು ಮಂಗಳ ಗಂಗೋತ್ರಿಯಲ್ಲಿ. ಅಲ್ಲಿ ಕನ್ನಡ ಅಧ್ಯಯನ ವಿಭಾಗದಲ್ಲಿ 1976ರ ಹೊತ್ತಿಗೆ ತುಳು ಭಾಷೆ, ಸಾಹಿತ್ಯ, ಜಾನಪದದ ಬಗ್ಗೆ ಸ್ನಾತಕೋತ್ತರ ಶಿಕ್ಷಣ ಅಂದರೆ ಒಂದು ಪತ್ರಿಕೆಯಾಗಿ ಅದನ್ನು ಅಭ್ಯಾಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವತ್ತು ತುಳುವಲ್ಲಿ MA ಶಿಕ್ಷಣವನ್ನು ನಾವು ಪಡಿತೇವೆ ಅಂತ ಆದರೂ ಕೂಡ MA ಶಿಕ್ಷಣದಲ್ಲಿ ತುಳು 1976ರಲ್ಲೇ ಇತ್ತು, ಒಂದು ಪತ್ರಿಕೆಯಾಗಿ ಅಲ್ಲಿ ಓದ್ತಾ ಇದ್ದದ್ದು. ಸೊ ಇವತ್ತು ಏನಂದ್ರೆ ಇಡೀ ಒಂದು MA ಕೋರ್ಸೆ 2 ವರ್ಷಗಳ ಸ್ನಾತಕೋತ್ತರ ಶಿಕ್ಷಣ ಅನ್ನೋದು ಅದು ತುಳುವಿನ ಬಗ್ಗೆನೇ ಆಗ್ತಾ ಇರುವಂಥದ್ದು. ಇದು ಮೊದಲ ಬಾರಿ ಆಗ್ತಾ ಇದೆ. ಮತ್ತೆ ಈ ತರ ಆಗುವಾಗ ಕೂಡ ಇದರ ಹಿಂದೆ ಬಹಳಷ್ಟು ಸಮಯದಿಂದ ಬೇರೆ ಬೇರೆ ವಿದ್ವಾಂಸರುಗಳು, ಹಿರಿಯರು, ಈ ನಾಡಿನ ಬಹಳಷ್ಟು ದೊಡ್ಡ ಸಾಹಿತಿಗಳು ಇವರೆಲ್ಲರೂ ಕೂಡ ಆಲೋಚನೆ ಮಾಡಿದ್ದಾರೆ ಮತ್ತು ಇದರ ಹಿಂದೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಉನ್ನತ ಶಿಕ್ಷಣದಲ್ಲಿ ತುಳು ಪ್ರವೇಶವನ್ನು ಪಡೆದಿದೆ ಅನ್ನುವಂಥ ಈ ಹಂತದಲ್ಲಿ ನಾವು ವಿಶೇಷವಾಗಿ ಆ ಕಾಲದ ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಪ್ರೊಫೆಸರ್ ಹಾಮಾನಾಯಕರನ್ನು ನಾವು ವಿಶೇಷವಾಗಿ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ 76ರಲ್ಲಿ ಮಂಗಳ ಗಂಗೋತ್ರಿಯಲ್ಲಿ ಕನ್ನಡ ಅಧ್ಯಯನ ವಿಭಾಗದಲ್ಲಿ ತುಳು ಪ್ರಾದೇಶಿಕ ಅಧ್ಯಯನ ಅನ್ನುವಂಥ ಒಂದು ಪತ್ರಿಕೆ ಆರಂಭ ಆಗಿ ತುಳುವಿನ ಭಾಷೆ, ಸಾಹಿತ್ಯ, ಜಾನಪದದ ಬಗ್ಗೆ ಅಧ್ಯಯನ ಆಗೋದಕ್ಕೆ ಪ್ರೊಫೆಸರ್ ವಿವೇಕ್ ರೈ ಅವರು ಕೂಡ ಕಾರಣರಾಗಿದ್ದಾರೆ. ಸೊ ಆ ಹೊತ್ತಿಗೆ ಇದ್ದಂಥ ಗುಣವಿ ಚಂದ್ರಶೇಖರ ಐತಾಳೆ ಇರ್ಬೋದು, ಈ ಥರದ ಹಿರಿಯರೆಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾಗುತ್ತೆ. ಬಹುಶಃ ಅಲ್ಲಿ ಉನ್ನತ ಶಿಕ್ಷಣದಲ್ಲಿ ಆ ಥರದ ಒಂದು ತುಳುವಿಗೆ ಒಂದು ಅವಕಾಶ ಸಿಗದೇ ಇರ್ತಿದ್ರೆ ಬಹುಶಃ ಇವತ್ತು ಉನ್ನತ ಶಿಕ್ಷಣದಲ್ಲಿ ಒಮ್ಮೆಗೆ ತುಳುವಿಗೆ ಅವಕಾಶ ಸಿಗ್ತಿತ್ತೆ ಇಲ್ವೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಇದರ ಆರಂಭವನ್ನು ನಾವು 76ರ ಹೊತ್ತಿಗೆ ಆರಂಭ ಆಗಿದೆ. ಆಮೇಲೆ ತುಳುವಲ್ಲಿ ಸಾಕಷ್ಟು ಸಂಶೋಧನೆಗಳು ಕೂಡ ನಡೆದಿವೆ ತುಳುವಿನ ಬಗ್ಗೆ ಬಟ್ ಇವತ್ತಿನ ವಿಶೇಷ ಏನಂದ್ರೆ ಈಗ ಅದು ಸಂಶೋಧನೆ ನಡೆದಿರುವಂಥದ್ದು. ಈಗ ಉನ್ನತ ಶಿಕ್ಷಣದಲ್ಲಿ ತುಳು ಪ್ರವೇಶವನ್ನು ಪಡೀತು ಅಂತ ಆದಾಗ ಅದು ಒಂದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಮಾತ್ರ ಅಲ್ಲ, ಅದು ಅಂದರೆ ತುಳುವಲ್ಲೇ ಶಿಕ್ಷಣವನ್ನು ಕೊಡುವಂತಹ ಒಂದು ಕ್ರಮ ಮಾತ್ರ ಅಲ್ಲ, ಆ ಶಿಕ್ಷಣದ ಮೂಲಕ ಒಂದು ಜ್ಞಾನದ ಒಂದು ಉದಯವು ಕೂಡ ಆಗುತ್ತೆ, ಜ್ಞಾನವನ್ನು ಕಟ್ಟುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಯಾಕಂದರೆ ಈಗ ಶಿಕ್ಷಣ ಅಂದಾಗ ವಿಶ್ವವಿದ್ಯಾನಿಲಯದಲ್ಲಿ ನಾವೆಲ್ಲ ವಿಶ್ವವಿದ್ಯಾನಿಲಯದ ಕೆಲವು ಘೋಷಣೆಗಳನ್ನು ಕಾಣ್ತೇವೆ. ಅರಿವೇ ಗುರು ಅಂತ ಹೇಳುವಂಥದ್ದು, ಜ್ಞಾನವೇ ಬೆಳಕು ಅಂತ ಹೇಳೋದು. ಸೊ ಶಿಕ್ಷಣವೇ ಒಂದು ಜ್ಞಾನವನ್ನು ಕೊಡುವುದು ಅಂತಾದಾಗ ತುಳುವಿನ ಜ್ಞಾನ ಏನು, ಸೊ ಇದನ್ನು ನಾವು ಕಟ್ಟುವಂತಹ, ಇದನ್ನು ಉತ್ಪತ್ತಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ಕೇಳಬೇಕಾಗಿದೆ ಸರ್, ಏನು ಹೇಳ್ತೀರಿ ಈ ಸಂದರ್ಭ ಸ್ನಾತಕೋತ್ತರ ಪದವಿ ಅಂತ ಅನ್ನುವಂಥದ್ದು ಬಹುಶಃ ಪ್ರಯತ್ನಗಳ ಭಾಗವಾಗಿ ಬಂದಿರುವಂಥದ್ದು ಏನು ಹೇಳ್ತಾರೆ? ಇದು ಸರ್ ಶೆಟ್ಟಿ ಅವರು ಹೇಳಿದ ಹಾಗೆ
ಇದು ನಮ್ಮ ತುಳುನಾಡಿಗೆ ಒಂದು ಚಾರಿತ್ರಿಕ ಘಟನೆ ಅಂತಲೇ ನಾನು ಭಾವಿಸ್ತೀನಿ, ಒಂದು ಹಿಸ್ಟಾರಿಕಲ್ ಈವೆಂಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಕೂಡ MA ಮಾಡ್ತಿದ್ದಾಗ ತುಳುವಿನ ಒಂದು ವಿಶೇಷ ಪೇಪರನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ ವಿದ್ಯಾರ್ಥಿ. 2 ವರ್ಷ ನಮಗೆ ಸ್ಪೆಷಲ್ ಅಂತಂದರೆ ತುಳು ಇತ್ತು. ಆಗ MA ಕನ್ನಡ MA ಜೊತೆಗೆ ತುಳುವನ್ನು 2 ವರ್ಷ ಒಂದೊಂದು ಪೇಪರ್ 2 ಪೇಪರನ್ನು ನಾವು ಓದಿದ್ದೇವೆ. ಅದು ತುಳು ಭಾಷೆ, ಸಾಹಿತ್ಯ, ಸಂಸ್ಕೃತಿ ಈಗಳು ಸಂಬಂಧಪಟ್ಟದ್ದು. ಈಗ ತುಳು MA ಒಂದು ಪರಿಪೂರ್ಣವಾದ ಒಂದು ಪದವಿಯಾಗಿ, ಸ್ನಾತಕೋತ್ತರ ಪದವಿಯಾಗಿ ಈಗ ಮೂಡಿ ಬರ್ತಾ ಇದೆ. ಈವರೆಗೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ 6ನೇ ತರಗತಿಯಿಂದ ತುಳುವಿನ ತೃತೀಯ ಭಾಷೆಯಾಗಿ ಕಲಿಸುವಂಥ ಪ್ರಯತ್ನಗಳು ತುಳು ಅಕಾಡೆಮಿಯಿಂದ ಮತ್ತು ಶಿಕ್ಷಣ ಇಲಾಖೆಯಿಂದ ಪ್ರಯತ್ನ ಆಯಿತು. ಅದು ಒಂದು ಹಂತಕ್ಕೆ ಬಂದು ನಿಂತಿದೆ, ಬೆಳೀತಾ ಇದೆ. 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9, 10 PUC ಆಗಲಿಲ್ಲ, ಅದರ ಪ್ರಯತ್ನ ಕೂಡ ಆಗ್ತಿದೆ. ಪದವಿಯಲ್ಲಿ ಕೂಡ ಭಾಷೆಯಲ್ಲಿ ತುಳುವನ್ನು ಕಲಿಸುವಂಥ ಒಂದು ಪ್ರಯತ್ನ ಆಗಿದೆ, ಅದು ನಡೀತಾ ಇದೆ. ಈಗ ತುಳು ಕಲಿಕೆ ಅನ್ನುವುದು ನಮ್ಮ ಸ್ನಾತಕೋತ್ತರ ಪದವಿಗೆ, ಹೈಯರ್ ಎಜುಕೇಷನ್ಗೆ ಅದು ಒಂದು ಜಂಪನ್ನು ಪಡೆದಿರೋದು ನಮಗೆಲ್ಲ ಸಂತಸದ ವಿಷಯ. ಮತ್ತು ಸರ್ ಹೇಳಿದ ಹಾಗೆ ಇದು ತುಳುವಿನ ಒಂದು ಲೋಕವನ್ನು, ಜ್ಞಾನ ಲೋಕವನ್ನು ವಿಸ್ತೃತವಾಗಿ ಜಗತ್ತಿಗೆ ತೋರಿಸುವ, ಮತ್ತು ಒಂದು ಕಾಲಕ್ಕೆ ತುಳು ಅಂತಂದರೆ ಅದು ಬರೀ ಒಂದು ಜ್ಞಾನ ಇಲ್ಲದ ಭಾಷೆ, ಅದರಲ್ಲಿ ತಿಳುವಳಿಕೆ ಇರಲಿಲ್ಲ, ಅದೊಂದು ಮನೆ ಭಾಷೆ ಅಥವಾ ಕೆಲಸಗಾರರ ಭಾಷೆ ಅಂತ ಏನು ಒಂದು ಇತ್ತು, ಅದು ಇವತ್ತು ಹೋಗ್ತಾ ಇದೆ. ಇದು ಹೋಗಲಿಕ್ಕೆ ಇವತ್ತು ಒಂದು ಇದು, ಅದಕ್ಕಾಗಿ ಇದನ್ನು ನಾನೊಂದು ಚಾರಿತ್ರಿಕ ಘಟನೆ ಅಂತ ಹೇಳಿದೆ. ನಮಗೆ ತುಳುವಿನವರಿಗೆ ಇದು ಭಾಳ ಸಂತೋಷದ ವಿಚಾರ. ಮತ್ತು ತುಳುವಿನ MAಯ ಸಿಲೆಬಸ್ಸನ್ನು ಕೂಡ ಪ್ರೊಫೆಸರ್ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಅದನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ಯಾವುದೇ MAಗೆ ಈ ಸಿಲೆಬಸ್ ಕಡಿಮೆ ಅಲ್ಲ ಅಂತ. ನಮಗೆ ವಿದ್ಯಾರ್ಥಿಗಳಾಗಿ ನಮಗೆ ಈಗ ನಾನು ಮೇಸ್ಟರ್ ಆಗಿದ್ರು ಕೂಡ ನಮ್ಗೆ ಅನಿಸುತ್ತೆ ಭಾಳ ಒಳ್ಳೆಯ ಒಂದು ಸಿಲೆಬಸ್ ಅನ್ನು ವಿವೇಕರೈಗಳು, ಚಿನ್ನಪ್ಪಗೌಡರು, ಬಿಳಿಮಲೆಯವರು, ಪ್ರೊಫೆಸರ್ ಶ್ರೀರಾಮ್ ಶೆಟ್ಟರು ತುಳುವಿಗೆ ಒಂದು ವಿಶೇಷವಾದಂಥ ಅಧ್ಯಯನದ ಒಂದು ಮೆರುಗನ್ನು ಕೊಟ್ಟವರು. ಹಾಗಾಗಿ ನಮಗೆ ಇವತ್ತು ತುಳುವಿಗೆ MA ಪದವಿ ಸಿಗ್ತದೆ, ಮತ್ತು ಅದನ್ನು ಯಾವುದೇ MAಗೆ ಕಡಿಮೆ ಇಲ್ಲದಂತೆ, ಮತ್ತು ಅದರಲ್ಲಿ ವೃತ್ತಿ ಕೂಡ ಸಿಗುವ ಹಾಗೆ ಆ ಸಿಲೆಬಸ್ ಅನ್ನು ಫಾರ್ಮ್ ಮಾಡಿದ್ದಾರೆ. ಅಂದರೆ ಬಹಳ ತುಳು ಅಕಾಡೆಮಿ ಈಗಾಗಲೇ ಪ್ರೌಢಶಾಲೆಯಲ್ಲಿ ಪರೀಕ್ಷೆ ನಡೆಸಿಕೊಂಡು ಒಂದಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅವರು MA ಬರುವಾಗ ರೆಡಿ ಆಗಿದೆ ಈಗ. ಹೌದು, ಖಂಡಿತವಾಗಿ ಇದು ಇಡೀ ತುಳುನಾಡಿನ ತುಳುವರಿಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಾರದು. ಜನ ಇದನ್ನು ಕೇಳಿ ಬಹುಶಃ ಭಾಳ ಉತ್ಸಾಹಗೊಂಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ತುಳು ಇದಕ್ಕೆ ಅದರ ಇಂಟೇಕ್ ಫುಲ್ ಆಗಿದೆ ಅಂತ ಹೇಳೋಕ್ಕೆ ಭಾಳ ಸಂತೋಷವಾಗ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯವು ಈ ಹಿಂದೆ 2012ರಲ್ಲಿ ಈ ತುಳು ಡಿಪ್ಲೊಮಾ ಕೋರ್ಸ್ ಹಾಗೂ ಸರ್ಟಿಫಿಕೇಟ್ ಕೋರ್ಸು ನಮ್ಮ ತುಳು ಕಲಿಕೆ ಒಂದು ಉತ್ತೇಜಿಸಲು ತುಳು ಡಿಪ್ಲೊಮಾ ಮತ್ತು ತುಳು ಸರ್ಟಿಫಿಕೇಟ್ ಕೋರ್ಸನ್ನು ಆರಂಭಿಸಿದೆ. ಅದು ನಮ್ಮ ಕರಸ್ಪಾಂಡೆನ್ಸ್ ಕೋರ್ಸ್ ಮೂಲಕ. ಇದಕ್ಕೂ ಬಹಳ ಉತ್ಸಾಹ ಕಂಡು ಬಂದಿತ್ತು. ಕಾರಣಾಂತರದಿಂದ UGC ಕೆಲ ನಿಬಂಧನೆಗಳಿಂದ ಇದನ್ನು ನಿಲ್ಲಿಸಲಾಯಿತು. ಆಗಲೇ ನಮಗೆ 40 ವಿದ್ಯಾರ್ಥಿಗಳು ಡಿಪ್ಲೊಮಾ ಕೋರ್ಸಿಗೆ ಸೇರಿದ್ರು. ಮತ್ತು ಬೇಡಿಕೆ ಬರ್ತಿತ್ತು. ಆದರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ UGCನ ಅನುಮತಿ ಪಡೆಯಲು ನಮಗೆ ಸಾಧ್ಯವಾಗಲಿಲ್ಲ. ಅದು ಈಗಾಗಲೇ ಅದು ಪ್ರಯತ್ನ ನಡೆಯುತ್ತಾ ಇದೆ. ಈ ನಡುವೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ತುಳು ಸ್ನಾತಕೋತ್ತರ ತುಳು ಆಗಬೇಕೆಂಬ ಒಕ್ಕರಿನ ಬೇಡಿಕೆ ಬಂದಿತ್ತು. ಟೆಕ್ನಿಕಲ್ ಆಗಿ ಎರಡೂ ಇದೆ ಸರ್, ಒಂದೆಡೆ ಯೂನಿವರ್ಸಿಟಿ, ಮತ್ತೊಂದೆಡೆ ತುಳು ಅಕಾಡೆಮಿ. ಹೌದು, ಎರಡೂ ಸಂದರ್ಭಗಳು ಜೊತೆಯಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ. ಎಸ್, ಹಿಂದಿನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಜಾನಕಿ ಬರ್ಮಾ ಅವರವರು ಈ ಪ್ರಸ್ತಾವನೆಯನ್ನು ಅವರ ಕೊನೆಯ ಹಂತದಲ್ಲಿರುವಾಗ ಈ ಪ್ರಸ್ತಾವನೆ ಸಲ್ಲಿಸಿದರು. ವಿಶ್ವವಿದ್ಯಾನಿಲಯದಲ್ಲಿ ಇಂಥ ತುಳು ಸ್ನಾತಕೋತ್ತರ ಕೋರ್ಸ್ ಆರಂಭಿಸಬೇಕೆಂದು. ಅದಕ್ಕೆ ವಿಶ್ವವಿದ್ಯಾನಿಲಯ ಭಾಳ ಇದಕ್ಕೆ ಪ್ರತಿಕ್ರಿಯಿಸಿತು. ಇದಕ್ಕೊಂದು ಸಮಿತಿ ಮಾಡಿತ್ತು. ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ಇದನ್ನು ಕೂಡಲೇ ಇದು ಮಾಡಲು ಸಾಧ್ಯವಾಗಲಿಲ್ಲ. ಅದೃಷ್ಟ ಅಂದರೆ ಈ ವರ್ಷ ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಹೊಸ ಅಧ್ಯಕ್ಷರು ಬರುವಾಗ ಇದರ ಚಾಲನೆ ಮತ್ತು ಜೋರಾಯಿತು. ಅವರ ಪ್ರಯತ್ನ ಮತ್ತು ಆಗಿನ ಕುಲಪತಿಗಳು ಪ್ರೊಫೆಸರ್ ಕೆ ಭೈರಪ್ಪ ಇವರ ನಿರಂತರ ಪ್ರೋತ್ಸಾಹದಿಂದ ಇದು ಸಾಕಾರ ಆಯಿತು ಎಂದು ಹೇಳಲು ಸಂತೋಷ ಪಡ್ತಿದ್ದೇನೆ. ಒಟ್ಟಿನಲ್ಲಿ ಇದೊಂದು ತುಳುನಾಡಿನಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಒಂದು ಚಾರಿತ್ರಿಕ ಒಂದು ಘಟನೆ ಹೇಳಿದರೆ ತಪ್ಪಾಗಲಾರದು. ಬಹುಶಃ ತುಳುವರೆಲ್ಲರೂ, ನಮ್ಮ ಮುಂಬೈ ತುಳುವರು, ಹೊರನಾಡಿನ ತುಳುವರು, ವಿದೇಶದಲ್ಲ ತುಳುವರು ಸಹ ಬಹಳ ವಿಶೇಷ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ಸರ್, ಅಂದರೆ ನನಗೀಗ ಮುಂದೆ ತಾಂತ್ರಿಕವಾದಂಥ ಅಂಶಗಳು ಏನು ಅಂತ ಅನ್ನುವಂಥದ್ದು, ಮತ್ತೆ ಅಂದರೆ ವಿಷಯ ವಸ್ತು ವಿಚಾರಗಳು ಸಿಲೆಬಸ್ಗಳು ಇವೆಲ್ಲವನ್ನು ಕೂಡ ಮಾಡಬೇಕಾಗಿರುವಂಥದ್ದು, ಇದ್ರ ಬಗ್ಗೆ ನಾನು ಕೇಳಬೇಕಾಗಿದ್ದು. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ.
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಸ್ನಾತಕೋತ್ತರ ಅಧ್ಯಯನ ಈಗಾಗಲೇ ಆರಂಭಗೊಂಡಿದೆ. ಮಂಗಳೂರು ವಿ ಕಾಲೇಜಿನಲ್ಲಿ ಅದೀಗ ಆರಂಭಗೊಂಡಿರುವಂಥದ್ದು. ಏನಿದು ಸ್ನಾತಕೋತ್ತರ ವಿಭಾಗ ಅಂತ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೆ. ಸರ್, ಪ್ರೊಫೆಸರ್, ಈಗ ಏನಿದೆ ಈ ಸಿಲೆಬಸ್ನಲ್ಲಿ? ಈಗ ನಮಗೆ ಒಂದು ಸಂಶಯ ಇರುತ್ತದ್ದು, ತುಳು ಭಾಷೆಯನ್ನು ಕಲಿಯುವುದೋ ಇಲ್ಲಿ ಅಂತ, ಅಥವಾ ತುಳು ಭಾಷೆಯಲ್ಲೇ ಇದು ಇರುತ್ತದೋ, ಯಾವ ಲಿಪಿ ಇರ್ತದೆ ಇಲ್ಲಿ, ಹೇಗಿರ್ತದೆ ಅಂತ ನೋಡಿ. ಇದೊಂದು ಹೊಸ ವಿಷಯ ಸ್ನಾತಕೋತ್ತರ ಶಿಕ್ಷಣದಲ್ಲಿ. ಇದು ಸ್ನಾತಕೋತ್ತರ ಶಿಕ್ಷಣ ತುಳುವಿನ ಬಗ್ಗೆ ಅಂತ ಹೇಳುವಾಗ ನಾವು ಪಠ್ಯಕ್ರಮ ಮಾಡುವಾಗ ನಮಗೊಂದು ಯಾವ ಥರ ಮಾಡಬೇಕು ಅನ್ನುವ ಒಂದು ಕಲ್ಪನೆ ಇಲ್ಲ, ಹೇಗೆ ಮಾಡಬೇಕು ಅಂತ. ಬಟ್ ಈಗಾಗಲೇ ಯಾವ ಥರ ಆಗಿದೆ ಅನ್ನೋದನ್ನೊಂದು ಮಾದರಿಯಾಗಿ ನೋಡುವಾಗ, ಈಗ ತುಳುವಿನ ಹಾಗೆ ಕನ್ನಡ ವಿಷಯದಲ್ಲೂ ನಾವು ಸ್ನಾತಕೋತ್ತರ ಶಿಕ್ಷಣವನ್ನು ಪಡಿತೇವೆ, ಇಂಗ್ಲೀಷಲ್ಲೂ ಸ್ನಾತಕೋತ್ತರ ಶಿಕ್ಷಣ ಪಡಿತೇವೆ, ಹಿಂದಿಯಲ್ಲೂ ಸ್ನಾತಕೋತ್ತರ ಶಿಕ್ಷಣವನ್ನು ಪಡಿತೇವೆ. ಈಗ ಆ ಶಿಕ್ಷಣದ ಪಠ್ಯಕ್ರಮ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಅದೇ ಥರದಲ್ಲಿ ತುಳುವಿನ ಸ್ನಾತಕೋತ್ತರ ಶಿಕ್ಷಣದ ಪಠ್ಯಕ್ರಮವನ್ನು ರೂಪಿಸುವುದೇ ಅನ್ನುವಂಥ ಒಂದು ಪ್ರಶ್ನೆ ಬಂತು. ಈಗ ಆ ಪ್ರಶ್ನೆಯನ್ನು ಇಟ್ಟುಕೊಂಡು ನಾವು ಯೋಚನೆ ಮಾಡಿದಾಗ, ಈ ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಆ ಎಲ್ಲ ಶಿಕ್ಷಣದಲ್ಲಿ ವಿಶೇಷವಾಗಿ ಭಾಷೆಗೆ ಒಂದು ಒತ್ತನ್ನು ಕೊಡ್ತೇವೆ ನಾವು. ಭಾಷೆಯಲ್ಲಿ ರಚಿತ ಆಗಿರುವಂಥ ಸಾಹಿತ್ಯಕ್ಕೆ ಒತ್ತನ್ನು ಕೊಡ್ತೇವೆ, ಅಥವಾ ಜಾನಪದ ಅಂತ ಹೇಳಿ ಅದಕ್ಕೆ ನಾವು ವಿಶೇಷವಾದಂಥ ಒತ್ತನ್ನು ಕೊಡ್ತೇವೆ. ಯಾಕಂದರೆ ಮೂರು ಭಾಷೆಯಲ್ಲಿ ಸಾಹಿತ್ಯ ಅನ್ನೋದು ಬಹಳ ಪ್ರಧಾನ ಆಗುತ್ತೆ, ಭಾಷೆ ಅನ್ನೋದು ಪ್ರಧಾನ ಆಗುತ್ತೆ. ಬಹುಶಃ ಈ ಥರದ ಒಂದು ವಿನ್ಯಾಸವನ್ನೇ ನಾವು ತುಳುವಲ್ಲಿ ಅಳವಡಿಸಿಕೊಳ್ಳೋದ ಪಠ್ಯಕ್ರಮದಲ್ಲಿ ಅನ್ನುವಂಥ ಒಂದು ಚರ್ಚೆಯನ್ನು ನಾವು ನಮ್ಮಲ್ಲಿ ನಾವೆಲ್ಲವೂ ಕೂಡ ಮಾಡಿದ್ದೇವೆ ಅಲ್ಲಿ. ಆವಾಗ ಒಂದು ವಿಷಯ ಏನು ಬಂತಂದರೆ, ಇವತ್ತು ನಾವು ತುಳುವನ್ನು ಒಂದು ಕೇವಲ ಭಾಷೆಯಾಗಿ ಮಾತ್ರ ಕಲಿಸೋದಲ್ಲ, ಅಥವಾ ಭಾಷೆಯಲ್ಲಿ ರಚಿತವಾದಂಥ ಒಂದು ಸಾಹಿತ್ಯದಲ್ಲಿ ಮಾತ್ರ ಕಲಿಸೋದಲ್ಲ. ಇದು ಕೇವಲ ಒಂದು ಕಲಿಕೆಯ ಶಿಕ್ಷಣ ಅಲ್ಲ, ಕಲಿಸುವ ಶಿಕ್ಷಣ ಅಲ್ಲ. ಇದು ಏನು ಅನ್ನುವುದನ್ನು, ತುಳು ಏನು ಅನ್ನುವುದನ್ನು ಒಂದು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಶಿಕ್ಷಣ. ತುಳು ಅಂದರೆ ಏನು ಅದನ್ನು ಶೋಧ ಮಾಡುವಂಥ ಒಂದು ಶಿಕ್ಷಣ. ಸೊ ಹಾಗಾಗಿ ತುಳುವನ್ನು ನಾವು ಕೇವಲ ಒಂದು ಮಾತಾಡುವಂತಹ ಭಾಷೆಯಾಗಿ ಮಾತ್ರ ಕಾಣದೇನೆ, ಓದುವಂಥ ಭಾಷೆಯಾಗಿ ಮಾತ್ರ ಕಾಣದೇನೆ, ಅಥವಾ ಒಂದು ಸಂಸ್ಕೃತಿಯ ನೆಲೆಯಲ್ಲಿ ಮಾತ್ರ ನಾವು ಕಾಣದೆ, ತುಳು ಅಂದರೆ ಏನು, ಅದು ಅದರ ಬೇರೆ ಬೇರೆ ಮಗ್ಗುಲುಗಳಲ್ಲಿ ನಾವು ವಿವರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಆವಾಗ ಇಲ್ಲಿ ಏನಾಗುತ್ತೆ ಅಂದರೆ, ಭಾಷೆ, ಸಾಹಿತ್ಯ, ಜಾನಪದದ ಜೊತೆಗೆ ಇಲ್ಲಿಯ ಚರಿತ್ರೆಗಳು ಬರುತ್ತೆ, ಇಲ್ಲಿ ಆಗಿರುವಂತಹ ಬೇರೆ ಬೇರೆ ಬಗೆಯ ಸಂಗತಿಗಳು, ಬೇರೆ ಬೇರೆ ಬಗೆಯ ವಿದ್ಯಮಾನಗಳು ಬರುತ್ತೆ. ಹಾಗೆ ಇಲ್ಲಿ ಇರುವಂತಹ ಬೇರೆ ಬೇರೆ ಕಸುಬುಗಳ ಬಗ್ಗೆ ಬರುತ್ತೆ. ಅಂದ್ರೆ ಒಟ್ಟಾರೆಗೆ ಬೇರೆ ನಮ್ಮ ಒಟ್ಟು ಜೀವನ ಕ್ರಮಗಳು, ತುಳುನಾಡಿನ ಬೇರೆ ಬೇರೆ ಜೀವನ ಕ್ರಮಗಳು, ಅವುಗಳು ಒಂದು ರೀತಿಯಲ್ಲಿ ಒಂದು ಬಗೆಯ ತಿಳುವಳಿಕೆಯನ್ನು ಅದು ಹೊಂದಿದೆ. ನಾವು ಯಾವುದನ್ನು ಲೋಕಜ್ಞಾನ ಅಂತ ಹೇಳ್ತೇವೆ, ಒಂದು ಬಗೆಯ ತಿಳುವಳಿಕೆಯನ್ನು ಹೊಂದಿದೆ. ಅದರಲ್ಲಿ ನಮ್ಮ ಆಚರಣೆಗಳಿರ್ಬೋದು, ಆರಾಧನೆಗಳಿರ್ಬೋದು, ನಂಬಿಕೆಗಳಿರ್ಬೋದು, ಬೇರೆ ಬೇರೆ ಬಗೆಯ ಹಬ್ಬಗಳಿರ್ಬೋದು. ಸೊ ಈ ಥರದ ಎಲ್ಲ ಬಗೆಯ ಈ ತಿಳುವಳಿಕೆಯಲ್ಲಿ, ಈ ಆಚರಣೆಗಳಲ್ಲೆಲ್ಲ ಅದು ವಿಶೇಷವಾಗಿ ನಾವೀಗ ಯಾವುದನ್ನು ಒಂದು ಟ್ರೆಡಿಷನಲ್ ನಾಲೆಜ್ ಸಿಸ್ಟಮ್ ಅಂತ ಹೇಳ್ತೇವೋ, ಸೊ ಆ ಥರದ ಒಂದು ಟ್ರೆಡಿಷನಲ್ ನಾಲೆಜ್ ಸಿಸ್ಟಮ್ ನಮ್ಮ ತುಳುವಿನ ಒಳಗಡೆ ಇದೆ. ಇವತ್ತು ನಾವು ಆಧುನಿಕ ವೈದ್ಯಶಾಸ್ತ್ರ ಅಂತ ಹೇಳ್ತೇವೆ, ನಮ್ಮಲ್ಲಿ ತುಳುವಲ್ಲೇ ಒಂದು ವೈದ್ಯಶಾಸ್ತ್ರ ಇದೆ. ಯಾಕಂದ್ರೆ ಈಗ ವೈದ್ಯಶಾಸ್ತ್ರದಲ್ಲಿ ದೇಹ ರಚನಾ ಶಾಸ್ತ್ರ ಅಂತ ಇರುತ್ತೆ, ಎನಾಟಮಿ ಅಂತ ಹೇಳ್ತಾರೆ. ಈಗ ಈ ಎನಾಟಮಿಯ ಒಂದು ಕಲ್ಪನೆ ತುಳುವಿನ ಊರಿನ ಮದ್ದಲ್ಲಿ ಕೂಡ ಇದೆ. ಯಾಕಂದ್ರೆ ಊರಿನ ಮದ್ದಿನ ಬಗ್ಗೆ ನಾವು ಕೆಲಸ ಮಾಡುವಾಗ, ಯಾಕಂದ್ರೆ ನನ್ನ ಥೀಸಿಸ್ ಅಲ್ಲಿ ಒಂದು ಭಾಗ ಅದೇ, ಅದರಲ್ಲಿ ನಾವು ಆಯುರ್ವೇದ ಅಂತ ಹೇಳಕ್ ಆಗುದಿಲ್ಲ. ಆಯುರ್ವೇದ ಅನ್ನೋದು ಅದು ಕೋಡಿಫಿಕೇಶನ್ ಆಫ್ ದ ಟ್ರೆಡಿಷನಲ್ ನಾಲೆಜ್. ಅದು ಇದು ಆ ಥರ ಅಲ್ಲ, ಇದು ಕೋಡಿಫಿಕೇಶನ್ ಏನಿಲ್ಲ. ಅಂದ್ರೆ ಅಕ್ಷರದ ಮೂಲಕ ಅಡಗಿಕೊಂಡಂತಹ ಒಂದು ಜ್ಞಾನವನ್ನು ನಾವು ಓದಿನ ಮೂಲಕ ಅದನ್ನು ಪಡೀತಾ ಹೋಗ್ತೇವೆ. ಇಲ್ಲಿ ಓದಬೇಕಾಗಿಲ್ಲ, ಇಲ್ಲಿ ಬಾಯಿಂದ ಬಾಯಿಗೆ ಹರಿಯುವಂತ ಒಂದು ಊರಿನ ಮದ್ದಿನ ಒಂದು ಕ್ರಮಗಳು. ಸೊ ಅಲ್ಲೆಲ್ಲ ಏನಾಗಿದೆ ಅಂದ್ರೆ, ಈಗ ಕಾಲಿಗೆ ಏನೋ ಒಂದು ನೋವಾಗಿದೆ ಅಂತ ಹೇಳಿದ್ರೆ ಊರಿನವ್ರು ಏನ್ ಮಾಡ್ತಾರೆ, ಅಲ್ಲಿ ಮದ್ದು ಕೊಡೋರು ಏನ್ ಮಾಡ್ತಾರೆ ಅಂದ್ರೆ, ಅದನ್ನು ತಲೆ ಮೇಲೆ ಯಾವುದೋ ಒಂದು ಲೇಪ ಹಾಕ್ತಾರೆ. ಅಂದ್ರೆ ತಲೆಗೂ ಮತ್ತು ಕಾಲಿಗೂ ಒಂದು ಸಂಬಂಧ ಇದೆ ಅಂತ, ಇದನ್ನು ಒಂದು ಸಾವಯವವಾಗಿ ನೋಡೋದು, ಒಂದು ಆರ್ಗ್ಯಾನಿಕ್ ಆಗಿ ನೋಡೋದು. ಸೊ ಈ ತರದ ಒಂದು ದೇಹ ರಚನಾ ಶಾಸ್ತ್ರ ಬೇರೆ ಬೇರೆ ನೆಲೆಗಳಲ್ಲಿ ಕೂಡ ನಾವು ಇದನ್ನು ನೋಡಬಹುದು. ದೇಹ ರಚನಾ ಶಾಸ್ತ್ರ, ನಾವು ಅನಾಟಮಿ ಅಂತ ವೈದ್ಯಶಾಸ್ತ್ರ, ಆ ತರದ ಒಂದು ಕಲ್ಪನೆ ಇಲ್ಲಿ ಇದೆ. ಆಮೇಲೆ ಇವತ್ತು ನಾವು ಕ್ಯಾನ್ಸರ್ ಅಂತ ಹೇಳ್ತೇವೆ, ಆ ತರದ ಕೆಲವು ರೋಗಗಳಿಗೆ ತುಳುವಿದೇ ಕೆಲವು ಪದಗಳಿವೆ. ಉದಲ್ ಪುಂಚ ಅಂತ ಹೇಳ್ತಾರೆ ನೋಡಿ. ಉದಲ್ ಪುಂಚ ಅನ್ನುವುದು ಇದು ಒಂದು ರೂಪಕವಾಗಿ ಬರುವಂತಹ ಒಂದು ಹೃದಯ ಅಲ್ಲ, ಉದಲ್ ಅಂದ್ರೆ ಉದಲ್, ಇದು ಗೆದ್ದಲು. ಹುಂಚ ಅಂದ್ರೆ ಹುತ್ತ. ಈ ಹುತ್ತ ಏನಾಗುತ್ತೆ ಅಂದ್ರೆ, ನಾವು ನೋಡುವಾಗ ದೊಡ್ಡದಾಗಿ ಕಾಣುತ್ತೆ, ಬಟ್ ಒಳಗೆ ಟೊಳ್ಳ ಅದು. ಎಲ್ಲ ಕ್ರಿಮಿಗಳು ಅದನ್ನು ನಾಶ ಮಾಡುತ್ತೆ, ಮತ್ತೆ ಅದು ಬಿದ್ದು ಹೋಗುತ್ತೆ, ಅದು ಉಳಿಯುವಂಥದ್ದು ಅಲ್ಲ.
ಸೊ ಹಾಗಾಗಿ ನಮ್ಮ ಕ್ಯಾನ್ಸರ್ ಕೂಡ ಹಾಗೇನೆ ನಮ್ಮ ವೈದ್ಯರೆಲ್ಲ ಹೇಳ್ತಾರೆ ಒಳಗಿದು ಗೊತ್ತಾಗಲ್ಲ ಅಂತ, ನಮಗೆ ಕೊನೆಯ ಸ್ಟೇಜಲ್ಲಿ ಗೊತ್ತಾಗುತ್ತೆ, ಹಾಗಾಗಿ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ತರ ವ್ಯಾಪಿಸುವಂಥದ್ದು, ಅದು ಹುತ್ತದ ಹಾಗೆ ಅದು ಹಿಂದೆನೆ ನಮ್ಮ ಜನರು ಇಂಥ ಶಬ್ದವನ್ನು ಹೌದು ಇಂಥದ್ದೆಲ್ಲ ಒಂದು ತಿಳುವಳಿಕೆ ಇದೆ. ಸೊ ಹಾಗಾಗಿ ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ, ಅದು ಮಾತ್ರ ಅಲ್ಲ, ಈಗ ಮಳೆ ಯಾವಾಗ ಬರ್ತದೆ, ಮಳೆ ನೆಲದ ಮೇಲೆ ಬಿದ್ದಾಗ ಏನಾಗತ್ತೆ, ಬೆಳೆ ಯಾವಾಗ ತೆಗೆಯುವುದು, ಅಥವಾ ಕಡಲಲ್ಲಿ ಮೀನುಗಳು ಯಾವಾಗ ಮರಿ ಮಾಡ್ತವೆ. ಸೊ ಈ ತರದ್ದು ಸುಮಾರು ಟ್ರೆಡಿಷನಲ್ ಆದ ನಾಲೆಜ್ಗಳಿವೆ. ನಾವು ಬೇರೆ ಬೇರೆ ಕಸುಬುಗಳನ್ನು ನೋಡ್ಬೋದು, ಅದು ಎಣ್ಣೆ ತೆಗೆಯುವುದಿರ್ಬೋದು, ಮಡಿಕೆ ಮಾಡೋದಿರ್ಬೋದು, ನೇಕಾರಿಕೆ ಇರ್ಬೋದು. ಸೊ ಈ ತರದ ಬೇರೆ ಬೇರೆ ಕಸುಬುಗಳ ಒಂದು ಜ್ಞಾನ ಅನ್ನೋದಿದೆ ಅಲ್ವಾ. ಇಲ್ಲಿ ನಡೆದಂತಹ ಬೇರೆ ಬೇರೆ ಚಳವಳಿಗಳು, ಕುದ್ಮಲ್ ರಂಗರಾವ್ ಇರ್ಬೋದು, ಆಮೇಲೆ ಇವರು ಕಮಲಾಬಾಯಿ ದೇವಿ ಚಟ್ಟೋಪಾಧ್ಯಾಯ ಇರ್ಬೋದು, ಮೊಳಹಳ್ಳಿ ಶಿವರಾವ್ ಇರ್ಬೋದು, ಸಹಕಾರ ಚಳವಳಿಗಳು, ಬ್ಯಾಂಕಿಂಗ್ಗಳು ಬಂದಿದ್ದು, ಶಿಕ್ಷಣ ಬಂದದ್ದು, ಈ ತರದ ಇಡೀ ಬೆಳವಣಿಗೆ. ಅಂದ್ರೆ ನಾವು ಟ್ರೆಡಿಷನಲ್ ನಾಲೆಜ್ ಸಿಸ್ಟಮ್ ಅನ್ನು ಮಾತ್ರ ನಾವು ಇಲ್ಲಿ ಶೋಧ ಮಾಡ್ತಾ ಇರುವಂತದಲ್ಲ, ಆಧುನಿಕವಾಗಿ ಏನೇನಾಗಿದೆ ಇಲ್ಲಿ ಬ್ಯಾಂಕಿಗೆ ಬಂದು ಎಲ್ಲವೂ ಕೂಡ ಮಿಷನರಿಗಳು ಬಂದ ನಂತರ ಬೇರೆ ಬೇರೆ ಚಟುವಟಿಕೆ. ಸೊ ಈ ರೀತಿಯಲ್ಲಿ ಕೇವಲ ಭಾಷೆ, ಸಾಹಿತ್ಯ, ಜಾನಪದ ಅಂತ ನಾವು ಮಾತ್ರ ನೋಡದೆ ಇಡೀ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ನಾವು ಮತ್ತೆ ಮತ್ತೆ ಅದನ್ನು ಪುನರಚನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುವ ಹಾಗೇನೆ ಒಂದು ಜ್ಞಾನದ ನೆಲೆಯಲ್ಲಿ ತುಳುವನ್ನು ನಾವು ಕಟ್ಟುವ ಪ್ರಯತ್ನವನ್ನು ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಪಠ್ಯಕ್ರಮವನ್ನು ರೂಪಿಸುವಾಗ ಕೇವಲ ಪರೀಕ್ಷೆ ಅನ್ನುವಂಥ ಒಂದು ಮಾನದಂಡ, ಅಂಕಗಳು ಅನ್ನುವಂಥ ಒಂದು ಮಾನದಂಡದಲ್ಲಿ ನಾವು ಆ ಥರ ಮಾಡದೇನೆ ಇಲ್ಲೆಲ್ಲರೂ ಕೂಡ ಸೇರ್ಕೊಳ್ಳುವ, ತುಳುವನ್ನು ಕಟ್ಟುವ, ತುಳುವಲ್ಲಿ ಇನ್ವಾಲ್ವ್ ಆಗುವಂಥ ಒಂದು ಜ್ಞಾನದ ನೆಲೆಯಲ್ಲಿ ಇದನ್ನು ಕಟ್ಟುವಂಥ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದ್ರೆ ತುಳುವಿನ ಒಂದು ಬಹಳ ದೊಡ್ಡ ಅದು ಒಂದು ಕೊರತೆ ಅಂತ ನಾನು ಹೇಳೋದಿಲ್ಲ, ಅದೊಂದು ಅದರ ಲಾಭವೂ ಕೂಡ ಮೌಖಿಕತೆ ಅನ್ನೋದು. ಯಾಕಂದ್ರೆ ಈ ಮೌಖಿಕತೆ ಇರುವ ಭಾಷೆಯಲ್ಲಿ ಪಠ್ಯಗಳು ರೂಪಿತ ಆಗಿರೋದಿಲ್ಲ. ಪಠ್ಯಕ್ರಮ ರೂಪಿಸುವಾಗ ನಮ್ಗೊಂದು ಪಠ್ಯ ಬೇಕಾಗುತ್ತಲ್ಲ, ಪಠ್ಯ ಇಲ್ಲ. ಸೊ ಪಠ್ಯ ಇಲ್ಲ ಅಂತ ಹೇಳಿ ನಾವು ತಲೆಬಿಸಿ ಮಾಡಬೇಕಾಗಿಲ್ಲ, ನಮ್ಮಲ್ಲಿ ಮೌಖಿಕವಾದಂತ ಬಹಳ ದೊಡ್ಡ ಪಠ್ಯಗಳಿವೆ. ಸೊ ಆ ಮೌಖಿಕ ಪಠ್ಯಗಳನ್ನು ನಾವು ಪುನರ್ರಚನೆ ಮಾಡಬೇಕಾಗಿದೆ. ಸೊ ಆ ಮೂಲಕ ತುಳುವಿನ ಜ್ಞಾನ ಏನು ಅದನ್ನು ನಾವು, ಯಾಕಂದ್ರೆ ತುಳುವನ್ನು ಇವತ್ತು ನಾವು ಒಂದು ಜ್ಞಾನದ ಭಾಷೆಯಾಗಿ ಬಳಸಬೇಕಾಗಿದೆ. ಈ ಇಂಗ್ಲಿಷ್ ಕೂಡ ಇವತ್ತು ಜ್ಞಾನದ ಭಾಷೆ ಆಗಿದೆ. ಆದ್ರೆ ಬಹಳ ಹಿಂದಿನ ಇತಿಹಾಸ ನೋಡಿದ್ರೆ ಇಂಗ್ಲಿಷ್ ಅಡುಗೆಮನೆಯ ಭಾಷೆ ಆಗಿತ್ತು, ಹೆಂಗಸರ ಭಾಷೆ ಆಗಿತ್ತು, ಅದು ಏನೂ ಅಲ್ಲದಂತಹ ಭಾಷೆ ಅಂತ ಆಗಿದೆ. ಇವತ್ತು ಅದು ಲೋಕದ ಮಾತ್ರ ಅಲ್ಲ, ಜ್ಞಾನದ ಭಾಷೆಯಾಗಿ ಕೂಡ ಅದು ಬೆಳೆದಿದೆ. ಸೊ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಅದು ತುಳುನಾಡಿನಲ್ಲಿ ಇರುವಂತ ಒಂದು ಜಾತಿ ಧರ್ಮ ಅಂತ ಅಲ್ಲ, ಎಲ್ಲ ಜಾತಿ ಜನ ಧರ್ಮದ ಜನರು. ಹಾಗಂತ ಇದು ತುಳುವರು ಮಾತ್ರ ಅಲ್ಲ, ಇತರೆ ನಮ್ಮ ಇವರು ಅಂದ್ರೆ ಕನ್ನಡ ಮಾತನಾಡಬಲ್ಲಂತ ಯಾರು ಕೂಡ ಇದನ್ನು ಓದಬಹುದಾಗಿದೆ. ಯಾರು ಓದಬಹುದು, ಲಿಪಿ ಹೇಗೂ ಕನ್ನಡದಲ್ಲೇ ಇದೆ. ಹೌದು, ಕನ್ನಡದ ಲಿಪಿಯಲ್ಲಿ ಬಳಸಿಕೊಂಡು ಮಾಡಿರುವಂತದ್ದು ಮತ್ತು ಕನ್ನಡ ಭಾಷೆಯಲ್ಲಿ ತುಳುವನ್ನು ಕಲಿಯುವಂಥದ್ದು ಸಾಧ್ಯ ಇದೆ ಅಂತ ಸಾಧ್ಯ ಇದೆ. ಯಾಕಂದ್ರೆ ಇಲ್ಲಿ ಈಗ ನಾವು ಪಠ್ಯಕ್ರಮವನ್ನು ರೂಪಿಸುವಾಗ ಇಲ್ಲಿಯ ವಿವರಗಳನ್ನು, ಸಂಗತಿಗಳನ್ನು ಇಟ್ಟುಕೊಂಡ್ರು ಕೂಡ ಬೋಧನೆಯ ಸಂದರ್ಭದಲ್ಲಿ ತುಳುವಲ್ಲೂ ಮಾಡ್ತೇವೆ, ಕನ್ನಡದಲ್ಲೂ ಮಾಡ್ತೇವೆ. ಅವು ಪರೀಕ್ಷೆಗೆ ಬರೆಯುವಾಗ ಕನ್ನಡದಲ್ಲೂ ಬರಿಬಹುದು, ತುಳುವಲ್ಲಿ ಬರಿಬಹುದು. ಮತ್ತೆ ಇದು ಇರುವುದು ಕೂಡ ಕನ್ನಡದಲ್ಲಿ ಇರುವಂತದ್ದು. ತುಳುವಲ್ಲೇ ಈಗ ಬೇರೆ ಬೇರೆ ನಾವು ಸಾಮಗ್ರಿಗಳನ್ನು ನೋಡುವಾಗ ಎಲ್ಲ ಬರವಣಿಗೆಗಳು ಕೂಡ ಕನ್ನಡದಲ್ಲೇ ಇದೆ. ಹಾಗಾಗಿ ಕನ್ನಡ ಓದುವವರಿಗೆ ಇದನ್ನು ಈ ಶಿಕ್ಷಣ ಪಡೆಯುವುದಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಎಲ್ಲರಿಗೂ ಕೂಡ ಅಧ್ಯಯನ ಯೋಗ್ಯವಾದದ್ದು. ಸಿಲೆಬಸ್ ಅನ್ನು ನೋಡಿದ್ರೆ ಸರಿ? ನೋಡಿದ್ದೇನೆ. ಈಗ ಸರ್ ಹೇಳಿದ ಹಾಗೆ ಇದರಲ್ಲಿ ಮೊದಲನೇ ವರ್ಷ ಮತ್ತು ಎರಡನೇ ವರ್ಷವನ್ನು ಸರಿಯಾಗಿ ಅವರು ಒಂದು ಸ್ಪಷ್ಟ ಚಿತ್ರಣ ಕೊಟ್ಟಿದ್ದಾರೆ. ಈಗ ಮೊದಲನೇ ವರ್ಷ ನೋಡಿದರೆ ತುಳು ಭಾಷೆ, ತುಳು ಸಾಹಿತ್ಯ, ತುಳು ಜಾನಪದ, ತುಳು ಚರಿತ್ರೆ, ತುಳು ಸಂಶೋಧನೆ, ಈ ಥರದ ಪಾರ್ಟ್. ಎರಡನೇ ವರ್ಷಕ್ಕೆ ಬರುವಾಗ ವಿದ್ಯಾರ್ಥಿಗಳು ಏನು ಕಲಿತಾರೆ ಅಂದರೆ ಕುಲ ಕಸುಬುಗಳು, ವಾಣಿಜ್ಯ ಕಸುಬು, ಉದ್ಯಮಗಳು, ಚಳುವಳಿಗಳು, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಮತ್ತು ಮಾಧ್ಯಮ, ಆಮೇಲೆ ರಂಗಭೂಮಿ ಮತ್ತೊಂದು ಸಂಪ್ರಬಂಧವನ್ನು ಅವರು ಕೊಡಬೇಕಾಗ್ತದೆ. ಹೀಗೆ ನೀವು ಈ ಸಿಲೆಬಸ್ಸನ್ನು ಓದುವಾಗ ಗೊತ್ತಾಗುತ್ತೆ. ಫಸ್ಟಿಗೆ ನಿಮಗೆ ಭಾಷೆ, ಸಾಹಿತ್ಯ, ಜಾನಪದ, ಚರಿತ್ರೆ ಬರುತ್ತೆ. ಎರಡನೇದು ಬರುವಾಗ ಎಷ್ಟು ವಿಶೇಷವಾಗಿ ಚಳುವಳಿಗಳು ಮತ್ತು ಆರ್ಥಿಕತೆ ವಿಚಾರಗಳು ಬರುತ್ತೆ ತುಳುನಾಡು. ಈ ಆರ್ಥಿಕತೆ ವಿಚಾರ ಬರುವಾಗ ಬರೀ ಒಂದನ್ನು ತಗೊಳ್ಳಿಲ್ಲ, ಮೂರ್ತಿಗಾರಿಕೆ, ಮೀನುಗಾರಿಕೆ, ಎಣ್ಣೆ ತೆಗೆಯುವಂಥದ್ದು, ಆಚಾರಿಕೆ, ಇವೆಲ್ಲ ಬರ್ತದೆ. ಅಂದರೆ ಈ ತುಳುನಾಡನ್ನು ಮುನ್ನಡೆಸಿದಂಥ ಏನೇನು ಕಸುಬುಗಳಿದ್ದಾವೆ ಅದು ಕುಲ ಕಸುಬು. ಘಟ್ಟದ ಮೇಲೆ ಅದು ಹೊರನಾಡಿಗೆ ನೋಡುವಾಗ ಕರಾವಳಿ ಅಂತ ಹೇಳಿದ್ರೆ ಮೀನುಗಾರಿಕೆ ಎಷ್ಟು ಮಾತ್ರ. ಹೌದು ಹೌದು, ಹಾಗಲ್ಲ. ಇದರಲ್ಲಿ ಏನು ಕುಂಬಾರಿಕೆ ಬರ್ತದೆ, ಮೂರ್ತಿಗಾರಿಕೆ ಬರ್ತದೆ, ಮೀನುಗಾರಿಕೆ ಬರ್ತದೆ, ಕೃಷಿ ಬರ್ತದೆ, ಎಣ್ಣೆ ತೆಗೆಯುವಂಥದ್ದು ಬರ್ತದೆ. ಈ ಥರದ ವೈವಿಧ್ಯಮಯವಾದ ವಿಭಿನ್ನವಾದ ನಮ್ಮ ಕೃಷಿ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಏನಿದ್ವು ಇವೆಲ್ಲವನ್ನು ಸಿಲೆಬಸ್ಸಲ್ಲಿ ಅಡಕ ಮಾಡಿದ್ದಾರೆ. ಹಾಗಾಗಿ ಇದು ಬರೀ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿ ಈ ಥರ ಅಂತ ಅಲ್ಲ, ತುಳುನಾಡಿನ ಚರಿತ್ರೆಯನ್ನು ಅದರ ಆರ್ಥಿಕ ಚೌಕಟ್ಟಿನಲ್ಲಿ ಕೂಡ ಕಟ್ಟಿಕೊಡುವಂಥದ್ದು. ಮೊನ್ನೆ ತುಳು ಅಕಾಡೆಮಿಯಲ್ಲಿ ಈ MA ಕುರಿತಂಥ ಉದ್ಘಾಟನಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿವೇಕರೇ ಒಂದು ಮಾತು ಹೇಳ್ತಿದ್ರು. ನಾವು ತುಳುವನ್ನು ಇವತ್ತು ಬೆಳೆಸಬೇಕಾದ್ರೆ ಅದನ್ನು ಬೇರೆ ಭಾಷೆಗಳಿಗೆ ತೋರಿಸಬೇಕು.
ಅಥವಾ ಅದರ ಅನುವಾದಗಳು ಜಾಸ್ತಿ ಆಗಬೇಕು ಈ ಕಾಲಕ್ಕೆ. ಈಗ ನಾವು ನಾವು ಯಾವಾಗಲೂ ಹೇಳ್ತೀವಿ ತುಳುಗೆ 8ನೇ ಪರಿಚಯಕ್ಕೆ ಸೇರ್ಲಿಕ್ಕೆ ತುಂಬಾ ತೊಡಕಿದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಯಾಕೆ ತೊಡಕಾಗಿದೆ? ತುಳುವನ್ನು ನಾವು ಪರಿಪೂರ್ಣ ಗ್ರಹಿಸಿ ಹೊರ ಜಗತ್ತಿಗೆ ತೋರಿಸುವಂತ ಕೆಲಸ ಆಗ್ಬೇಕಾಗಿದೆ. ಈಗ ತುಳುವಿನ ಅಕಾಡೆಮಿಯ ಈ ಸಲದ ಇದರಲ್ಲಿ ಹಲವಾರು ಇಂಗ್ಲಿಷ್ ಪುಸ್ತಕಗಳು ಪ್ರಕಟ ಆದವು, ಬೇರೆ ಬೇರೆ ಕ್ಷೇತ್ರ ಸಂಬಂಧಪಟ್ಟದ್ದು. ಈಗ MA ಆಗಿರೋದಿದೆಯಲ್ಲ, ಇದು ಈವರೆಗೆ ತುಳುವಿನಲ್ಲಿ ತೆರೆದು ತೋರಿಸದ ಅಥವಾ ಇದು ಕೂಡ ಅಧ್ಯಯನ ಯೋಗ್ಯವಾದ ಸಂಗತಿ ಅಂತ ಹೇಳುವಂತ. ಅದೇ ಸರ್ ಹೇಳಿದಾಗೆ ತುಳುವಿನದಾದಂಥ ಜ್ಞಾನ ಪರಂಪರೆ, ನೇಟಿವ್ ನಾಲೆಜ್ ಸಿಸ್ಟಮ್ ಇದೆಯಲ್ಲ, ಇದು ಈಗ ಸಿಲೆಬಸ್ನಲ್ಲಿ ನಮ್ಗೆ ಓದ್ಲಿಕ್ಕೆ ಸಿಗ್ತದೆ. ಹಾಗಾಗಿ ಈ MA ಅನ್ನೋದು ಎಷ್ಟು ಈಗ ಮಾಡಿದ್ದು ಎಷ್ಟು ಅನುಕೂಲ ಆಯ್ತು ಅಂತಂದ್ರೆ, ನಾವು ಯೂನಿವರ್ಸಿಟಿಯ ಭೈರಪ್ಪ ಮತ್ತು ತುಳು ಅಕಾಡೆಮಿ ಅಧ್ಯಕ್ಷ AC ಭಂಡಾರಿ ಅವರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದ್ರೆ ಈ ಇಬ್ಬರು ಸೇರಿ ಮತ್ತು ವಿದ್ವಾಂಸರು ಸೇರಿ, ನಮ್ಮ ಶಿವರಾಮ್ ಶೆಟ್ಟರು ಇರ್ಬೋದು ಅಥವಾ ರೈ ಇರ್ಬೋದು, ಎಲ್ಲರೂ ಸೇರಿಕೊಂಡು ನಮ್ಗೆ ಇವತ್ತೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟೆ ತುಳುನಾಡಿಗೆ. ಎಸ್ ಸರ್, ತಾಂತ್ರಿಕವಾದ ಕೆಲವು ವಿಷಯಗಳು ಮಾತಾಡಬೇಕು, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಸ್ನಾತಕೋತ್ತರ ಪದವಿಯನ್ನು ಪಡೆಯಬಹುದಾಗಿದೆ, ಈಗಾಗಲೇ ಆರಂಭಗೊಂಡಿದೆ. ಮಂಗಳೂರು VB ಅದನ್ನು ಆರಂಭಗೊಳಿಸಿದೆ. ಈ ಬಗ್ಗೆ ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ಸರ್, ಪ್ರಭಾಕರ್ ಸರ್, ತಾಂತ್ರಿಕವಾದಂಥ ಕೆಲವು ಸಮಸ್ಯೆಗಳು ಅಂತ ಹೇಳಿದ್ರಿ. ಅಂದರೆ ತುಳು ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಈಗ ಇದಕ್ಕೆ ಬಂದಿದೆ. ಅಂದರೆ ಯಾವ್ಯಾವಕ್ಕೆ ಇಂಥ ರೀತಿಯಾದ ಅವಕಾಶಗಳನ್ನು ಮಾಡಿಕೊಡಬಹುದಾಗಿದೆ ತುಳು ಭಾಷೆಯ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಅಂದರೆ ಈಗ ತುಳು ಸ್ನಾತಕೋತ್ತರ ಪದವಿಗೆ ಏನು ತಾಂತ್ರಿಕ ಸಮಸ್ಯೆ ಇಲ್ಲ ಖಂಡಿತವಾಗಿ. ಈ ಹಿಂದೆ ನಾವು ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ ತುಳು ಡಿಪ್ಲೊಮಾ ಮತ್ತು ತುಳು ಸರ್ಟಿಫಿಕೇಟ್ ಕೋರ್ಸ್ ಆರಂಭ. ಇದಕ್ಕೆ ಈ ಕರೆಸ್ಪಾಂಡೆನ್ಸ್ ಮೋಡ್ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅಥವಾ ಡಿಪ್ಲೊಮಾ ಪಡೆಯಲು UGCಯ ಒಂದು ಅಪ್ರೂವಲ್ ಬೇಕಿತ್ತು. UGC ಅವರು ಇತ್ತೀಚೆಗೆ ಕೆಲವೊಂದು ಸಮಸ್ಯೆಗಳಿಂದಾಗಿ ಯಾವುದಕ್ಕೂ ಹೊಸ ಕೋರ್ಸುಗಳಿಗೆ ಅನುಮತಿ ಕೊಡಿದ್ರು. ಹಾಗಾಗಿ ಆ ಒಂದು ವಿಷಯಗಳು ಈಗ ಸ್ಥಗಿತಗೊಂಡಿದೆ. UGC ಅನುಮತಿ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ. ಈ ಬಗ್ಗೆ ನಾವು ಒತ್ತಡ ಇರುತ್ತಿದ್ದೇವೆ. ಬೇರೆ ಬೇರೆ ಇದರಲ್ಲಿ ಇದಾಗ್ತಿದೆ. ಅಂದ್ರೆ ಯಾವುದಕ್ಕೆ ಈಗ ಇರುವಂತಹ ಸ್ನಾತಕೋತ್ತರ ಪದವಿ ಅಥವಾ ಬೇರೆ ಈಗ ಇರುವ ಇದಕ್ಕೆ ಖಂಡಿತವಾಗಿ ಇಲ್ಲ. ಬೇರೆ ಹೌದು, ಖಂಡಿತವಾಗಿ ಈಗಿರುವ MA ಕೋರ್ಸಿಗೆ ಯಾವುದೇ ತಾಂತ್ರಿಕ ಸಮಸ್ಯೆಗಳಿಲ್ಲ. ಮತ್ತೊಂದು ವಿಶಿಷ್ಟವಾದ ಸಿಲೆಬಸ್ ಅನ್ನು ನಾವು ಇದರಲ್ಲಿ ಅಳವಡಿಸಿದೆ. ಬಹುಶಃ ಒಂದು ಪ್ರಥಮ ವರ್ಷದ ಸಿಲೆಬಸ್ ಏನುಂಟು ಅದು ಸಾಂಪ್ರದಾಯಿಕವಾಗಿದ್ದರೆ, 2ನೇ ವರ್ಷದ ಸಿಲೆಬಸ್ ಅಂತೂ ಇಂದಿನ ಅಗತ್ಯದ ಬಗ್ಗೆ, ಈ ವಿದ್ಯಾರ್ಥಿಗಳಿಗೆ ಏನು ಅಗತ್ಯ, ವಿದ್ಯಾರ್ಥಿಗಳನ್ನು ಒಂದು ಕೆಲಸದ ಇದಕ್ಕೆ ಹೇಗೆ ನಾವು ಇದು ಮಾಡೋದು, ಎಂಪ್ಲಾಯ್ಮೆಂಟ್ ಇದಕ್ಕೆ ಹೇಗೆ ಇದು ಮಾಡೋದು, ಹೊಂದಿಸ್ಕೊಳ್ಳೋದು ಅಂಥ ವಿಶೇಷ ಜ್ಞಾನ ಏನಂದರೆ ಉದ್ದಿಮೆ, ತಂತ್ರಜ್ಞಾನ ಇತ್ಯಾದಿ ವಿಚಾರಗಳಿದೆ. ಆಮೇಲೆ ವೈದ್ಯ ಪದ್ಧತಿ, ವೈದ್ಯ ವಿಜ್ಞಾನ, ಇಂಥ ವಿಶಿಷ್ಟತೆ ಹೊಂದಿದ ಕೋರ್ಸು. ಬಹುಶಃ ಇದನ್ನು ಆ ವಿದ್ಯಾರ್ಥಿಗಳಿಗೆ ಇದನ್ನು 2ನೇ ವರ್ಷ ಬರುವಾಗ ಅವರಿಗೆ ಭಾಳ ಇದು ಗಟ್ಟಿಯಾಗಿದೆ. ಆಮೇಲೆ ವಿದ್ಯಾರ್ಥಿಗಳನ್ನು ಹೊಸ ಇದಕ್ಕೆ ಕೊಂಡೊಯ್ಯುತ್ತದೆ. ಅವರು ಮತ್ತೆ ಒಂದು ಎಂಪ್ಲಾಯ್ಮೆಂಟ್ ಕೆಲಸಕ್ಕೆ ಹೋಗುವಾಗ ಅವರಿಗೆ ಈ ಅವರು ಏನು ಪಡೆದಿದ್ದಾರೆ ಜ್ಞಾನ, ಅನುಭವ, ಅದು ಭಾಳಷ್ಟು ಅವರಿಗೆ ಹೆಲ್ಪ್ ಮಾಡ್ತದೆ, ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ಇದೊಂದು ಉತ್ಕೃಷ್ಟವಾದ ಸಿಲೆಬಸ್. ಬಹುಶಃ ಸಾಂಪ್ರದಾಯಿಕ ಕೋರ್ಸುಗಳಲ್ಲಿ ಯಾವುದೂ ಇಂಥ ಒಂದು ವಿಶೇಷತೆ ಇಲ್ಲ. ಹಾಗಿರುವಾಗ ತುಳುಗೆ ಅಂಥ ಭಾಗ್ಯ ಬಂದಿದೆ. ಯಾಕೆಂದರೆ ತುಳು ಅದರಲ್ಲಿ ಏನಿದೆ ಎಂದು ಕೇಳುವ ಜನರಿಗೆ ಒಂದು ತಕ್ಕ ಉತ್ತರವಾಗಿದೆ. ತುಳುವಿನಲ್ಲಿ ಎಲ್ಲ ಇದೆ. ತುಳು ಇದು ಅಂದ್ರೆ ಈ ಒಂದು ಪದವಿ ಪಡೆದ ನಂತರದಲ್ಲಿ ತುಳುವಿನಲ್ಲಿ ಏನಿದೆ ಅಂತ ಅನ್ನೋದು ಅದರ ಒಂದಷ್ಟು ಒಳಗೆ ಹೋಗ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಸರಿ, ಈಗ ನೀವು ಕೆಲವು ವಿಚಾರಗಳಿದ್ರೆ ವೈದ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಕೇಳಿದ್ರೆ, ಅಂದರೆ ಬೇರೆ ಯಾವುದೋ ಒಂದು ಭಾಷೆಯಲ್ಲಿ ಯಾವ ರೀತಿಯ ಸ್ಟಡಿ ಇದೆ ಅಂತ ನೋಡ್ಕೊಂಡು ಮಾಡಿದ್ದೀರಾ, ಅಥವಾ ತುಳುವಿನ ಒಂದು ಪುರಾತನ ಹಿನ್ನೆಲೆಗಳು ಅಥವಾ ಸಾಂಸ್ಕೃತಿಕವಾದ ಹಿನ್ನೆಲೆಗಳು ಇದನ್ನೆಲ್ಲ ನೋಡಿಕೊಂಡು ಇದು ಮಾಡಿದ್ದೀರಾ ಹೇಗೆ ಅಂತ? ಅಲ್ಲ, ಇದಕ್ಕೆ ಈ ಪಠ್ಯಕ್ರಮಕ್ಕೆ ಬೇರೆ ಯಾವುದೇ ಮಾದರಿ ಇಲ್ಲ. ನಾವು ಯಾಕಂದರೆ ಈ ಪಠ್ಯಕ್ರಮವನ್ನು ರೂಪಿಸುವ ಸಂದರ್ಭದಲ್ಲಿ ಅಕಾಡೆಮಿಯಲ್ಲಿ ಆದ ಚರ್ಚೆಯಲ್ಲಿ ನಾನು ಮೊದಲು ಎತ್ತಿದ ಪ್ರಶ್ನೆ ಇದೆ. ಅಂದರೆ ಈಗಾಗಲೇ ಇರುವಂತಹ ಬೇರೆ ಶಿಕ್ಷಣದ ಪಠ್ಯಕ್ರಮವನ್ನು ಒಂದು ಮಾದರಿಯಾಗಿ ಇಟ್ಟುಕೊಂಡು ಇದನ್ನು ಮಾಡೋದೆ, ಅಥವಾ ತುಳುವಿನದೇ ಆದಂತಹ ಒಂದು ಪಠ್ಯಕ್ರಮವನ್ನು ನಾವು ರೂಪಿಸೋದೆ ಅಂತ. ಸೊ ಆವಾಗ ಅಕಾಡೆಮಿ ಅಧ್ಯಕ್ಷ ಇತರರೆಲ್ಲರೂ ಕೂಡ ನನಗೆ ಆ ಥರದ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ರು. ನಿಮ್ಗೆ ಹೇಗೆ ಬೇಕಾಗಿ ಸರ್ ಅದನ್ನು ಆ ಥರ ರೂಪಿಸ್ಬೋದು ಅಂತ. ಸೊ ಹಾಗಾಗಿ ನಮ್ಮ ಶಿಕ್ಷಣದ ಕಲ್ಪನೆಯೇ ನಾವು ಸ್ವಲ್ಪ ಬದಲಾಯಿಸೋದು ಒಳ್ಳೆಯದು ಅಂತ. ಹಾಗೆ ಅಂತ ಹೇಳಿದರೆ ಶಿಕ್ಷಣ ಮತ್ತು ಉದ್ಯೋಗದ ಜೊತೆಗೆ ಸಂಬಂಧ ಬೇಕಾಗಿಲ್ಲ ಅಂತಲ್ಲ ಹೇಳೋದು.
ಶಿಕ್ಷಣವನ್ನು ನಾವು ಪಡೆಯುವಂಥದ್ದು ಉದ್ಯೋಗಕ್ಕಾಗಿ, ಬಟ್ ಉದ್ಯೋಗನೇ ಅಲ್ಲ, ಇದೊಂದು ಜ್ಞಾನವಾಗಿ, ಒಂದು ತಿಳುವಳಿಕೆಯಾಗಿ, ಮತ್ತು ನಾವು ಏನು ಅನ್ನೋದನ್ನು ಶೋಧಿಸುವಂಥದ್ದು. ಯಾಕಂದ್ರೆ ಇದು ತುಳುವಿನ ಐಡೆಂಟಿಟಿಯ ನೆಲೆಯಲ್ಲಿ ಬರ್ತಾ ಇರುವಂಥದ್ದಲ್ಲ. ಈ ಐಡೆಂಟಿಟಿಯ ನೆಲೆಯಲ್ಲಿ ನಾವು ಶಿಕ್ಷಣದ ಉನ್ನತ ಶಿಕ್ಷಣ ಪ್ರವೇಶವನ್ನು ಪಡೆದೇವೆ ಅಂತಾದ್ರೆ ಇದು ರೀಜನ್ನ ಕಲ್ಪನೆಗಳಲ್ಲಿ ಬರ್ತದೆ, ನಮ್ದು ಪ್ರತ್ಯೇಕತೆ ಬೇಕು ಈ ತರ. ಇದು ಹಾಗಲ್ಲ, ಇದು ತುಳುವಿನ ಜ್ಞಾನ ಏನು ಅನ್ನುವುದನ್ನು ಒಂದು ಲೋಕಕ್ಕೆ ತೋರಿಸುವಂತಹ ಒಂದು ಪ್ರಯತ್ನ. ಈಗ ಈ ಪಠ್ಯಕ್ರಮದಲ್ಲಿ ಇವರು ಗೆಳೆಯ ಪ್ರಭಾಕರ್ ಹೇಳಿದ ಹಾಗೇನೆ ಬೇರೆ ಬೇರೆ ವಿಷಯಗಳು ಇದರಲ್ಲಿ ಉದ್ಯೋಗಕ್ಕೆ ಬೇಕು ಸರ್. ಸಿಲೆಬಸ್ ಅಂದ್ರೆ ಎಷ್ಟು ಪಠ್ಯ ಪುಸ್ತಕಗಳು ಇದಾವೆ ಇದರಲ್ಲಿ? ಇಲ್ಲ, ಈಗ ಸದ್ಯಕ್ಕೆ ಪುಸ್ತಕಗಳು ಅಂತ ಯಾವುದಿಲ್ಲ. ಈಗ ಕೆಲವು ಟೆಕ್ಸ್ಟ್ಗಳನ್ನು ನಾವು ಇಟ್ಕೊಂಡಿದ್ದೇವೆ, ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಉಳಿದಂತೆ ಯಾವುದೇ ಪಠ್ಯಗಳು ಅಂತ ಇಲ್ಲ. ನಾವು ಇದನ್ನು ಶೋಧಿಸಬೇಕಾಗಿದೆ, ಯಾಕಂದ್ರೆ ಈಗ ಬಹಳಷ್ಟು ಚಾಲೆಂಜ್ಗಳು. ಈಗಾಗಲೇ ವಿದ್ಯಾರ್ಥಿಗಳು ಏನು ಓದ್ತಾರೆ, ಯಾವ ರೀತಿಯಲ್ಲಿ ಓದ್ತಾರೆ, ಸಿಲೆಬಸ್ಗಳು ಹೇಗಿರ್ತದೆ? ಸಿಲೆಬಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬೊಬ್ಬ ಪ್ರಾಧ್ಯಾಪಕನಿಗೆ ನೀವು ವಿಂಗಡಣೆ ಮಾಡಿ ಕೊಟ್ಟಿರ್ತೀರಲ್ಲ. ಈಗ ಭಾಷೆಯ ಬಗ್ಗೆ, ತುಳು ಭಾಷೆ ಬಗ್ಗೆ ಈಗ ಸಾಕಷ್ಟು ವರ್ಕ್ಗಳಾಗಿವೆ, ಬೇರೆ ಬೇರೆ ಥೀಸಿಸ್ಗಳೆಲ್ಲ ಬಂದಿವೆ. ಸೊ ಅವೆಲ್ಲವನ್ನು ಕೂಡ ಕೆಲವು ಪುಸ್ತಕಗಳು ಕೂಡ ಬಂದಿವೆ. ಈಗ ಸ್ಟಡೀಸ್ ಇನ್ ತುಳು DN ಶಂಕರ್ ಭಟ್ ಅವರು ಪುಣೆ ಯೂನಿವರ್ಸಿಟಿಯಲ್ಲೇ ತುಳು ಭಾಷೆಯ ಬಗ್ಗೆ ಅವತ್ತೇ ಇಂಗ್ಲೀಷಲ್ಲಿ ಥೀಸಿಸ್ ಬರೆದು PhD ಪಡೆದವರು. ಆ ಥರ ಪುಸ್ತಕಗಳು ಸುಮಾರಿವೆ. ಜಲಜಾಕ್ಷಿ ಅಂತ ಅವ್ರು ತೀರ್ಕೊಂಡಿದ್ದಾರೆ, ಅವರು ಇಲ್ಲೇ ಇದ್ದವರು. ಅವರು ತುಳುವಿನ ಬಗ್ಗೆ ಕೆಲಸ ಮಾಡಿದ್ರು. ಸುಮಾರು ಕೇರಳದ ಮಲಯಾಳದ ಒಬ್ಬರು ವಿದ್ವಾಂಸರಾಗಿರುವಂಥ ರಾಮ ಅವರು ಕೆಲಸ ಮಾಡಿದ್ದಾರೆ. PS ಸುಬ್ರಹ್ಮಣ್ಯಂ ಅಂತ ಹೇಳಿ ಅವರು ತಮಿಳುನಾಡಿನಲ್ಲಿದ್ದ, ಅವರು ಕೂಡ ಕೆಲಸ ಮಾಡಿದ್ದಾರೆ. ಸೊ ಈ ಥರ ಬೇರೆ ಬೇರೆ ವಿದ್ವಾಂಸರುಗಳು, ಬೇರೆ ಬೇರೆ ಭಾಷೆ ವಿದ್ವಾಂಸರು ತುಳು ಭಾಷೆ ಬಗ್ಗೆ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಇಂಗ್ಲೀಷಲ್ಲೂ ಸಾಕಷ್ಟು ಲೇಖನಗಳಿವೆ, ಕನ್ನಡದಲ್ಲಿ ಕೂಡ ಅದು ಬಂದಿವೆ. ಅವೆಲ್ಲವೂ ಕೂಡ ನಮಗೆ ಸಿಗುತ್ತೆ. ಸೊ ಹಾಗೆ ಸಾಹಿತ್ಯದ ಬಗ್ಗೆ ಈಗಾಗಲೇ ಟೆಕ್ಸ್ಟ್ಗಳಿವೆ, ಕೆಲವು ಟೆಕ್ಸ್ಟ್ಗಳನ್ನು ನಾವು ಇಟ್ಕೊಳ್ತೇವೆ. ಸಾಹಿತ್ಯದ ಬಗ್ಗೆ ಆಗಿರುವಂತಹ ಕೆಲಸ ಬರವಣಿಗೆಗಳು ಕನ್ನಡದಲ್ಲಿವೆ. ಸೊ ಅವೆಲ್ಲವೂ ಕೂಡ ನಾವು ತರ್ತೇವೆ. ಒಂದು ನಿರ್ದಿಷ್ಟ ಪಠ್ಯ ಅಂತ ಅಲ್ಲೆಲ್ಲ ಸಿಗೋದಿಲ್ಲ. ಬೇರೆ ಬೇರೆ ಲೇಖನಗಳು, ಬೇರೆ ಬೇರೆ ಆಕರಗಳಿಂದ ಸಾಮಗ್ರಿಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಉಳಿದಂತೆ ಪೇಪರ್ಗಳೆಲ್ಲ ಕೂಡ ಈಗ ಚರಿತ್ರೆಗೆ ಸಂಬಂಧಪಟ್ಟ ಈಗಾಗಲೇ ಸಾಕಷ್ಟು ಪುಸ್ತಕಗಳು ಬಂದಿವೆ. ಸ್ಟಡೀಸ್ ಇನ್ ತುಳುವ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಅಂತ ಹೇಳಿ P. ಗುರುರಾಜ್ ಭಟ್ ಅವರ ಪುಸ್ತಕ ಇದೆ. KV ರಮೇಶ್ ಅವರ ಹಿಸ್ಟ್ರಿ ಆಫ್ ಸೌತ್ ಕೆನರಾ ಅಂತ ಇದೆ. ಆಮೇಲೆ ಬಾಸೆಲ್ ಮಿಷನ್ ಬಗ್ಗೆ ಸಾಕಷ್ಟು ಕೆಲಸಗಳಿವೆ. ಇತ್ತೀಚಿನ ಬೇರೆ ಬೇರೆ ಸಂಶೋಧನೆಗಳು, ತುಳುವಿನ ಬಗ್ಗೆ ಸಾಕಷ್ಟು ಸಂಶೋಧನೆ, ಎಲ್ಲ ಸಂಶೋಧನೆಗಳು ಎಲ್ಲ ಸಂಶೋಧನೆಗಳನ್ನೆಲ್ಲವೂ ಕೂಡ ಇಲ್ಲಿ ಸೇರಿಸುವುದು, ಈ ಅಧ್ಯಯನ ಮಾಡೋದು. ಸೊ ಆ ಥರದಲ್ಲಿ ನಾವು ಪಠ್ಯಕ್ರಮವನ್ನು ರೂಪಿಸಿದ್ದೇವೆ. ಈಗ ಇಲ್ಲಿ ನಮಗೆ ಪ್ರಸ್ತಾವ ಮಾಡಬೇಕು ಅಂತ ಅನಿಸುವಂಥದ್ದು ಏನಂದ್ರೆ, ಈಗ ಇದು ಒಂದು ಸ್ನಾತಕೋತ್ತರ ಕೋರ್ಸ್ ಆಗಿ ಬರ್ತಾ ಇದೆ. ಈಗ ಇದನ್ನು ನಾವು ಇನ್ನೂ ಬೆಳೆಸುವುದಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ಈಗ ತುಳುನಾಡಿನ ಒಂದು ಟ್ರೆಡಿಷನಲ್ ಆದಂತಹ ಒಂದು ಅಡುಗೆ ಕ್ರಮ ಇದೆ. ಈಗ ಈ ಅಡುಗೆಯನ್ನೇ ಇವತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಥರದ್ದೆಲ್ಲ ನಡೀತದೆ. ಬೇರೆ ಬೇರೆ ಟ್ರೆಡಿಷನಲ್ ಅಡುಗೆ ಕ್ರಮಗಳು. ಈಗ ಯಾವುದೇ ಇಂಥ ಕೋರ್ಸುಗಳಿಲ್ಲದೆ ಹೋಟೆಲ್ ಹಾಕಿ ಮೆರೆದಿದ್ದಾರೆ. ಹೌದೌದು. ಈಗ ಆ ಥರ ಅಡುಗೆಯ ಕೆಲವು ಕ್ರಮಗಳನ್ನೇ ಟ್ರೆಡಿಷನಲ್ ಅಡುಗೆ ಅದನ್ನೇ ಒಂದು ಕೋರ್ಸ್ ಮಾಡ್ಬೋದು. ಫುಡ್ ಸಿಸ್ಟಮ್ನ ಬಗ್ಗೆನೇ ಉಂಟಲ್ಲ, ಅದನ್ನೇ ಒಂದು ಕೋರ್ಸ್ ಮಾಡ್ಬೋದು. ಅಥವಾ ಇಲ್ಲಿರುವಂಥ ಟ್ರೆಡಿಷನ್ ಟೆಕ್ನಾಲಜಿ ಇದೆ, ಅದು ನೇಕಾರಿಕೆ ಇರ್ಬೋದು, ಇನ್ನಿತರ ಬೇರೆ ಬೇರೆ ಆಚಾರ್ಯಗಳು, ಅದು ಇದೆಲ್ಲವೂ ಕೂಡ ಈ ಥರ ಟ್ರೆಡಿಷನಲ್ ಟೆಕ್ನಾಲಜಿಯನ್ನೇ ಇಟ್ಟುಕೊಂಡೇ ಕೆಲವು ಕೋರ್ಸ್ಗಳನ್ನು ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ತುಳು ಬೇರೆ ಬೇರೆ ಶಾಖೆಗಳಾಗಿ, ಇಲಾಖೆಗಳಾಗಿ ಅದು ವ್ಯಾಪಕ ಆಗುವಂತಹ, ವಿಸ್ತಾರ ಆಗುವಂತಹ ಎಲ್ಲ ಅವಕಾಶಗಳು ತುಳುವಲ್ಲಿ ಇದೆ. ಸೊ ಆ ಬಗೆಯಲ್ಲಿ, ಆ ನಿಟ್ಟಿನಲ್ಲಿ ನಾವು ಇದನ್ನು ಬೆಳೆಸಬೇಕಾಗುತ್ತೆ. ಈಗ ಇದನ್ನೇ ನಾನು ಮುಂದುವರಿಸಿ ಒಂದೆರಡು ಮಾತು ಹೇಳಬೇಕು. ಈಗ MA ಅಲ್ಲಿ ಸಾಮಾನ್ಯವಾಗಿ ಕೆಲವೊಮ್ಮೆ ಪಠ್ಯಗಳು ನಿಗದಿತವಾಗಿರ್ತವೆ. ಈಗ ಇಲ್ಲಿ ಕೂಡ ತುಳುವಿನಲ್ಲಿ ಕೂಡ ಕೆಲವು ಸಾಹಿತ್ಯ ಪಠ್ಯಗಳು, ಕೆಲವು ಲೇಖಕರು ನಿಗದಿತವಾಗಿದೆ. ಮತ್ತು ಉಳಿದಂತೆ ವಿಶೇಷವಾಗಿರೋದು ರೆಫರೆನ್ಸ್ ಪುಸ್ತಕಗಳು ಅಂತ. ಈಗ ನಾವು MA ಕಲಿಯುವಾಗಲೂ ಹಾಗೆ ವಿಶೇಷವಾಗಿ ರೆಫರೆನ್ಸ್ ಪುಸ್ತಕಗಳು, ಉದಾಹರಣೆಗೆ ಆಧುನಿಕ ಸಾಹಿತ್ಯ ಅಂದರೆ ಆಧುನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಆಧುನಿಕ ಸಂಶೋಧನೆ ಅಂದರೆ ಸಂಶೋಧನೆ ಸಂಬಂಧಪಟ್ಟಂತೆ, ಅಥವಾ ನಾಟಕಗಳ ಕ್ಷೇತ್ರ ಬಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ ಆ ರೆಫರೆನ್ಸ್ ಬುಕ್ಗಳು ಎಲ್ಲಿದೆ, ಇದನ್ನು ಪ್ರಾಧ್ಯಾಪಕರು ಕ್ಲಾಸ್ನಲ್ಲಿ ಹೇಳ್ತಾರೆ, ಇಂಥವ್ರು ವರ್ಕ್ ಮಾಡಿದ್ದಾರೆ, ನೀವು ನೋಡ್ಕೊಳ್ಳಿ ಅಂತ. ಸೊ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಮ್ಮ ಈ ಕೆಳ ಹಂತಗಳಲ್ಲಿ ನಡೆಯುವಂಥ ಅಧ್ಯಯನ ಕ್ರಮವು ಮತ್ತು ಈ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಡೆಯುವ ಅಧ್ಯಯನ ಕ್ರಮಕ್ಕೂ ಸ್ವಲ್ಪ ಭಿನ್ನತೆ ಇದೆ. ಯಾಕೆಂದರೆ ಅದು ವಿದ್ಯಾರ್ಥಿಗಳ ಒಂದು ಸ್ವಂತಿಕೆಯನ್ನು ಕ್ರಿಯೇಟ್ ಮಾಡುವಂಥ ಅಥವಾ ಸೃಷ್ಟಿಸುವಂಥ ಒಂದು ಶಿಕ್ಷಣ ಅದು. ಅಲ್ಲಿ ಈಗ ಇಲ್ಲಿನ ಪಠ್ಯವನ್ನೇ ವಿದ್ಯಾರ್ಥಿಗಳು ಫಾಲೋ ಅಪ್ ಮಾಡ್ತಾರೆ. ಆದರೆ ಸ್ನಾತಕೋತ್ತರ ಪದವಿಯನ್ನು ಕಲಿಯುವಾಗ ವಿದ್ಯಾರ್ಥಿಗಳು ಸಿಲೆಬಸ್ಸನ್ನು ಇಟ್ಕೊಂಡು, ಒಂದು ವಾಸ್ಟ್ ಸಿಲೆಬಸ್ಸನ್ನು ಇಟ್ಟುಕೊಂಡು, ಈಗ ತುಳುವಿನ ಈ ಸಿಲೆಬಸ್ ಕೂಡ ತುಂಬ ವಾಸ್ಟ್ ವ್ಯಾಪ್ತಿ ಇದೆ. ಅದನ್ನು ಸರಿ ಹೇಳಿದಾಗೆ ಬೇರೆ ಬೇರೆ ಕೌಲುಗಳಾಗಿ, ಜ್ಞಾನ ಶಾಖೆಗಳಾಗಿ ವಿಸ್ತರಿಸಿಕೊಂಡು ಮತ್ತೆ ಮುಂದೆ ಬೆಳೆಸ್ಕೊಂಡು ಹೋಗ್ಬೋದು. ಹಾಗೆ ವಿದ್ಯಾರ್ಥಿಗೆ ಏನಂದರೆ ಒಂದು ಫೌಂಡೇಶನ್ ಹಾಕಲಿಕ್ಕೆ
ತುಳು ಅಂದರೆ ಏನು, ಅದರ ಜ್ಞಾನ ಶಾಖೆಗಳು ಏನೇನಿದೆ, ಯಾವ್ಯಾವ ಜ್ಞಾನದ ಲೋಕಗಳಲ್ಲಿವೆ ಅಂತ ಹೇಳಿಕೊಡುವಂಥದ್ದನ್ನು MA ಆಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಯನಗಳನ್ನು ವಿದ್ಯಾರ್ಥಿ ಹುಡುಕಿ ಕೆಲಸ ಮಾಡಬೇಕು, ಪ್ರೊಫೆಸರ್ ಮತ್ತು ವಿದ್ಯಾರ್ಥಿಗಳು ಸೇರಿಕೊಂಡು ಕೆಲಸ ಮಾಡಬೇಕು. ಹಾಗಾಗಿ ಸರ್ ಹೇಳಿದಾಗೆ ಇಷ್ಟಿಗೆ ಸಂಬಂಧಪಟ್ಟಂಥ ಪುಸ್ತಕಗಳು, ಕುಲಕಸುಗೆ ಸಂಬಂಧಪಟ್ಟ ಪುಸ್ತಕಗಳು, ಇಲ್ಲಿ ಬಂದಿರೋದು ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟಂಥ ಅಧ್ಯಯನಗಳು, ಮೀನುಗಾರಿಕೆ ಸಂಬಂಧಪಟ್ಟದ್ದು ಮತ್ತು ಮೀನುಗಾರಿಕೆ ಸಮುದಾಯಗಳಿಗೆ ಸಂಬಂಧಪಟ್ಟಂಥ ಅಧ್ಯಯನಗಳು, ಈ ಥರ. ಈಗ ಒಂದು ಕನ್ನಡ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ MA ಅಧ್ಯಯನಕ್ಕೆ ಸಂಬಂಧಪಟ್ಟ ಒಂದು ಪುಸ್ತಕ ಅಂತ ಇರ್ತದೆ. ಸೊ ಅದನ್ನ ಬಹುಶಃ ತಯಾರಿಸುವಂತ ಕೆಲಸಗಳು ಇನ್ನು ಈಗ ಈ ಮೂಲಕವಾಗಿ ಮುಂದೆ MA ಸೆಕೆಂಡ್ ಇಯರ್ಗೆ ಬಂದಾಗ ಅಲ್ಲಿ ಮತ್ತೆ ಮುಂದೆ ಒಂದಷ್ಟು ಏನಾಗಿದೆ ಅಂತಂದ್ರೆ, ಈಗ ನಾನು ಕಳೆದ ವರ್ಷ ಜಾನಪದ ಯೂನಿವರ್ಸಿಟಿಗೆ ಕೂಡ ಹೋಗಿದ್ದಾಗ ಹಾವೇರಿಯಲ್ಲಿ ಈ ತರದ ಕೆಲವು ಚರ್ಚೆಗಳು ಬಂದು, ಆದ್ರೆ ಯೂನಿವರ್ಸಿಟಿಗಳು ಏನ್ ಮಾಡಬೇಕು ಅಂತಂದ್ರೆ ಬರೀ ಕೋರ್ಸನ್ನು ಮಾಡುವಂತಲ್ಲ, ಈಗ ಅಲ್ಲಿರುವ ಕಸುಬುಗಳನ್ನು ಅದಕ್ಕೊಂದು ಪ್ಲೇಸ್ಮೆಂಟ್ ಮಾಡುವುದು ಹೇಗೆ, ಅದನ್ನು ಪುನರ್ರೂಪಿಸುವುದು ಹೇಗೆ, ಈ ಬಗ್ಗೆ ಕೆಲಸ ಮಾಡಬೇಕು ಅಂತೇಳಿ. ಈಗ ಏನಾಗಿದೆ, ನಮ್ಮಲ್ಲಿ ಆಧುನಿಕ ಬಂಡವಾಳಶಾಹಿ ಈ ನಗರೀಕರಣದ ಮತ್ತು ಈ ಥರದ ಕಸುಬುಗಳು ಏನು ಮಾಡಿವೆ, ನಮ್ಮ ಸ್ಥಳೀಯ ಕಸುಬುಗಳು ನಾಶ ಮಾಡಿವೆ. ಇವುಗಳನ್ನು ಎತ್ತಿ ಹಿಡಿದು ಅದಕ್ಕೊಂದು ಹೊಸ ರೂಪವನ್ನು ಕೊಡುವ ಕೆಲಸವನ್ನು ಯೂನಿವರ್ಸಿಟಿಗಳ ಅಧ್ಯಯನಗಳು ಮತ್ತು ಸಂಶೋಧನೆಗಳು ಮತ್ತು ಯೂನಿವರ್ಸಿಟಿಗಳು ಮಾಡಬೇಕು. ಹಾಗಾಗಿ ಈ ಸಿಲೆಬಸ್ ಅದಕ್ಕೆ ಪೂರಕವಾಗಿದೆ ಅಂತ ನಾನು ಹೇಳೋದು. ಎಸ್ ಸರ್, ಇದು ಬಹಳ ಸರಿಯಾದಂಥ ಮಾತು. ಯಾಕಂತ ಹೇಳಿದ್ರೆ ಬಹಳ ದೊಡ್ಡ ಭಾಷೆಗಳು, ಬೆಳೆದಂಥ ಭಾಷೆಗಳು ಅಂತ ನೀತರ ನಡುವೆ ಒಂದು ಸಣ್ಣ ಭಾಷೆ ಅಂತ ಹೇಳುವಂಥದ್ದಷ್ಟೇ. ಅಂದರೆ ಅದು ಯಾವಾಗ ನಮ್ಮ ಸಾಹಿತ್ಯಿಕವಾದಂಥದ್ದು ಮತ್ತು ನಮ್ಮೊಂದಷ್ಟು ಪ್ರಯತ್ನಗಳು ಆಗದೇ ಹೋದರೆ ಆ ಭಾಷೆ ನಶಿಸುವಂಥ ಪ್ರಯತ್ನಗಳು ಬಹುಶಃ ಜಗತ್ತಿನಲ್ಲಿ ಅಂತ ಬಹಳಷ್ಟು ಭಾಷೆಗಳು ನಶಿಸಿ ಹೋಗಿರ್ಬೋದು ಅಂತ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಈ ಸಂವಾದ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸರ್, ಪ್ರಭಾಕರ್ ಸರ್, ಅಂದರೆ ವ್ಯಾವಹಾರಿಕವಾಗಿ ಅಥವಾ ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಾಗೆ ನನಗೇನಿದೆ ಅಂತ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತದೆ ಕಲಿಯುವವರಿಗೆ ಅಂತ. ಹೇಗೆ ನೋಡಬಹುದಾಗಿದೆ ಇದನ್ನು? ನಾನು ಹೇಳಿದಾಗ ಈಗಾಗಲೇ ಹೇಳಿದಾಗೆ ಒಂದು ವಿಶಿಷ್ಟ ಕೋರ್ಸ್ ಎಂದು ಹೇಳಿದ್ದೇನೆ. ಅಂದರೆ ಇದರಲ್ಲಿ ಅವರ ಪ್ರಥಮ ವರ್ಷದ ಸಾಂಪ್ರದಾಯಿಕ ಕೋರ್ಸ್ ಆದರೆ ದ್ವಿತೀಯ ವರ್ಷದಲ್ಲಿ ಅವರಿಗೆ ವೈವಿಧ್ಯಗಳನ್ನು ತುಳುನಾಡಿನ ವೈವಿಧ್ಯಗಳು, ತುಳುನ ಆಚರಣಾ ವಿಧಾನಗಳು, ತುಳುನಾಡಿನ ಆಹಾರ ಪದ್ಧತಿ, ತುಳುನಾಡಿನ ಆರ್ಥಿಕತೆ, ತುಳುನಾಡಿನ ಕೃಷಿ ಪದ್ಧತಿ, ತಂತ್ರಜ್ಞಾನ, ಮಾಧ್ಯಮ ಇತ್ಯಾದಿ ವಿಚಾರಗಳ ಬಗ್ಗೆ ಅವರಿಗೆ ಬೋಧನೆ ಮಾಡಲಾಗ್ತದೆ. ಇತ್ಯಾದಿ ವಿಚಾರಗಳು ಸಿಲೆಬಸ್ ನಲ್ಲಿ ಅಳವಡಿಸಲಾಗಿದೆ. ಇದೊಂದು ವೈಶಿಷ್ಟ್ಯವಾದ ಒಂದು ಸಿಲೆಬಸ್ ಎಂದು ಹೇಳ್ಬಹುದು. ಯಾಕೆಂದ್ರೆ ವಿದ್ಯಾರ್ಥಿಗಳು ಮುಂದೆ ಇದರಲ್ಲಿ ಒಂದೊಂದು ವಿಷಯದಲ್ಲಿ ಪರಿಣಿತ ಒಂದು ಇದಕ್ಕೆ ಅಂತ ಇದನ್ನು ಆಯ್ಕೆ ಮಾಡಿಕೊಳ್ಬಹುದು ಎಂದು ಹೇಳುವ ನನ್ನದು. ಈಗ ಇದು ನಾನು ಒಂದು ಮಾತು ಹೇಳಬೇಕು. ಅವ್ರು ಹೇಳಿದ ಹಾಗೆ ಈ ಸಿಲೆಬಸ್ ಮತ್ತು MA ಇಂದ ಒಂದು ಹೊಸ ವಿಷನ್ ಬರುತ್ತೆ. ಅದು ಏನಂತಂದ್ರೆ, ಈಗ ನಾವು ಸರ್ ಹೇಳಿದ್ರು ಫುಡ್ ಅನ್ನ ಒಂದು ಪ್ರತ್ಯೇಕ ಕೋರ್ಸ್ ಮಾಡ್ಬೋದು. ಇದು ವಿಷನ್ ನಮ್ಗೆ ಇರ್ಲಿಲ್ಲ ಆಕ್ಚುಲಿ. ಅದೇನಂದ್ರೆ ಒಂದು ಊಟ ಇತ್ತು, ಪದ್ಧತಿ ಇತ್ತು, ನಾವು ಅಲ್ಲಿ ಹೇಳ್ತಾ ಇದ್ದೇವೆ ಅಂತ ಬಿಟ್ರೆ, ಬಟ್ ಅದನ್ನ ಒಂದು ನಾವು ಉದ್ಯಮವಾಗಿ ಮಾಡಬಹುದು, ಉದ್ಯೋಗವಾಗಿ ಮಾಡಿಕೊಳ್ಳಬಹುದು ಅನ್ನುವಂಥ ವಿಷನ್ ಇದೆಯಲ್ಲ, ಒಂದು ಕಾನ್ಫಿಡೆನ್ಸ್ ಅನ್ನೋದು ಸಸ್ಯಶಾಸ್ತ್ರ ಕೂಡ ಬರ್ತದೆ. ಸೊ ಹಾಗಾಗಿ ಈ ಸಿಲೆಬಸ್ ನಿಂದ ಏನು ಬೆನಿಫಿಟ್ ಅಂದ್ರೆ ಸ್ಟೂಡೆಂಟ್ಸ್ಗೆ ಅವರೇ ಒಂದು ಸ್ವಉದ್ಯೋಗದಲ್ಲಿ ತೊಡಗಿಕೊಳ್ಳೋ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರಿಗೊಂದು ಕಾನ್ಫಿಡೆನ್ಸ್ ಅನ್ನ ಮತ್ತೊಂದು ಕಲ್ಪನೆಯನ್ನ, ಒಂದು ಧೈರ್ಯವನ್ನು ಅದು ಕೊಡುತ್ತೆ, ಒಂದು ವಿಷನ್ ಅನ್ನು ಕೊಡುತ್ತೆ. ಆ ವಿಷನ್ನ ಕೊರತೆ ನಮ್ಗಿತ್ತು ಬಹಳಷ್ಟು. ತುಳು ಯಾಕೆ ಸೋತಿತ್ತಂದ್ರೆ ಅದಕ್ಕೆ ವಿಷನ್ನ ಕೊರತೆ ಇತ್ತು. ಅಲ್ಲಿ ಅದು ಇತ್ತು, ಅದನ್ನ ನಾವು ವಿದ್ವಾಂಸರು ಅದನ್ನ ಕಂಡು ಹಿಡಿದಿಲ್ಲ. ಈಗ ಅದನ್ನ ಕಂಡು ಹಿಡಿದಿಟ್ಟು ಅದನ್ನ ಒಂದು ಶಿಕ್ಷಣ ಕ್ರಮಕ್ಕೆ ತಂದದ್ರಿಂದ ಬಹಳಷ್ಟು ಜನ ಇದನ್ನ ಅಕ್ಸೆಪ್ಟ್ ಮಾಡುವಂತೆ. ಯಾಕಂದ್ರೆ ಸರ್ ಹೇಳಿದ ಇಂಗ್ಲಿಷ್ ಭಾಷೆನೂ ಕೂಡ ಹಾಗೆ ಇತ್ತಲ್ವಾ, ಬೇರೆ ಬೇರೆ ರೀತಿಯ ಉದ್ಯೋಗದ ಅನ್ನದ ದಾರಿ ಅನ್ನೋದು ತೋರಿಸಿದಿಂದಲೇ ಅದಕ್ಕೆ ಇವತ್ತು ಆ ಥರದ ಒಂದು ರಾಜಮರ್ಯಾದೆ ಬಂತು. ಹಾಗಾಗಿ ತುಳುವಿನಲ್ಲಿ ಈ ಪಠ್ಯಕ್ರಮದಿಂದ ನಮ್ಗೆ ಏನು ಲಾಭ ಅಂತಂದ್ರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ದುಡಿಮೆ ಮಾಡಬಹುದು, ನಾವಾಗಿಯೇ ಮಾಡಬಹುದು, ಅಥವಾ ಅದನ್ನ ಈ ತುಳುನಾಡಿನಲ್ಲಿ ಬೆಳೆಸ್ಬೋದು, ಅದರ ಹೊರಗೆ ಹೋಗಿ ಅದನ್ನು ಬೆಳೆಸ್ಬೋದು ಅನ್ನುವ ಒಂದು ಹೊಸ ದಾರಿಯನ್ನ ಅದು ಹೇಳಿಕೊಡುತ್ತಲ್ಲ. ಅಂದ್ರೆ ಒಂದು ನಾವು ಅರ್ಥ ಮಾಡಿಕೊಳ್ಳುವುದು, ತಿಳಿದುಕೊಳ್ಳುವಂಥದ್ದು, ಆ ನಂತರದಲ್ಲಿ ಅದನ್ನು ಅಧ್ಯಯನ ಮಾಡ್ತಾ ನಾನೊಂದು ಇನ್ನೊಂದು ದಿಕ್ಕನ್ನು, ಹೊಸ ದಿಕ್ಕನ್ನು ಅಥವಾ ಒಂದು ಕಂಡುಕೊಳ್ಳುವಂಥದ್ದು. ಏನು ಹೇಳ್ತೀರಿ? ಈಗ ನಮ್ಮಲ್ಲಿ ಈಗಿನ ಶಿಕ್ಷಣವನ್ನು ನಾವು ಹೇಗೆ ನೋಡ್ತೇವೆ ಅಂದ್ರೆ, ಒಂದು ಯೂನಿವರ್ಸಲ್ ಆದದನ್ನು ನೋಡ್ತಾ ಹೋಗ್ತೇವೆ. ಎಲ್ಲ ವಿಷಯಗಳು ಕೂಡ ಒಂದು ಯೂನಿವರ್ಸಲ್ ಆಗಿರುವಂಥದ್ದು. ಬಟ್ ತುಳುವಿನ ಪಠ್ಯಕ್ರಮ ನಾವು ರೂಪಿಸುವಾಗ ಹೇಗೆ ಮಾಡಿದ್ದೇವೆ ಅಂದರೆ, ಅದನ್ನು ಲೋಕಲ್ ಆಗಿ ಮಾಡುವಂಥ, ರೀಜನಲ್ ಆಗಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಯಾಕಂದ್ರೆ ನಾವು ಓದೋದಂದ್ರೆ ಒಂದು ಜನರಲ್ ಆಗಿ ಓದ್ತೇವೆ ಹೊರತಾಗಿ ನಮ್ಮದು ಏನು ಅನ್ನೋದನ್ನು ನಾವು ಓದೋದಿಲ್ಲ. ಒಂದು ಪ್ರಾಂತ್ಯ ಅನ್ನೋದಿದೆ, ಒಂದು ಪ್ರದೇಶ ಅನ್ನೋದಿದೆ. ಸೊ ಈ ಥರದ್ದಿದೆ. ಸೊ ತುಳುವ ಈ ಪಠ್ಯಕ್ರಮಗಳಿಗೆ ಏನು ಮಾಡುತ್ತೆ ಅಂದರೆ, ಇಡೀ ತುಳುವನ್ನೇ ಒಂದು ಎಕ್ಸ್ಪ್ಲೋರ್ ಮಾಡುತ್ತೆ.
ಈಗ ಇವತ್ತು ನಾವು ಯಾವುದನ್ನು ಬಾಟ್ನಿ ಅಂತ ಹೇಳ್ತೇವೋ, ಇವತ್ತು ಯಾವುದನ್ನು ನಾವು ಹಿಸ್ಟ್ರಿ ಅಂತ ಹೇಳ್ತೇವೋ, ಇವತ್ತು ನಾವು ಯಾವುದನ್ನು ಮೀಡಿಯಾ ಅಂತ ಹೇಳ್ತೇವೋ, ಬೇರೆ ಬೇರೆ ಶಾಖೆಗಳೆಲ್ಲ ಇದೆ ಅಲ್ವಾ ಶಿಕ್ಷಣದಲ್ಲಿ. ಸೊ ಅದನ್ನು ನಾವು ತುಳುವಿನ ಒಳಗಡೆನೆ ತರುವ ಸಾಧ್ಯತೆಗಳಿವೆ. ಎಲ್ಲವೂ ಕೂಡ ಟೆಕ್ನಾಲಜಿ ಇದೆ, ಸೈನ್ಸ್ ಇದೆ, ಮೆಡಿಸಿನ್ ಇದೆ, ಹಿಸ್ಟ್ರಿ ಇದೆ. ಅಂದ್ರೆ ಯಾವುದನ್ನು ನಾವು ಸೋಷಿಯಲ್ ಸೈನ್ಸ್ ಹೇಳ್ತೇವೆ ಮತ್ತೆ ಯಾವುದನ್ನು ನ್ಯಾಚುರಲ್ ಸೈನ್ಸ್ ಅಂತ ಹೇಳ್ತೇವೆ, ಇವೆಲ್ಲವನ್ನು ಕೂಡ ಒಳಗೊಂಡ ಹಾಗೇನೆ ನಾವು ಪಠ್ಯಕ್ರಮವನ್ನು ರೂಪಿಸುವ ಒಂದು ಪ್ರಯತ್ನ ಮತ್ತು ಮುಂದಕ್ಕೆ ಅದು ಪ್ರತ್ಯೇಕವಾದ ಇಲಾಖೆಗಳಾಗಿ ಅದರದೇ ಆದಂತಹ ಇಂಡಿಪೆಂಡೆಂಟ್ ಇಲಾಖೆಗಳಾಗಿ ಅದು ಬೆಳಿಬಹುದು. ಸೊ ಈ ಬಗೆಯಲ್ಲಿ ಒಂದು ಹೋಲಿಸ್ಟಿಕ್ ಆದಂತಹ ಒಂದು ಅಪ್ರೋಚ್ ಅನ್ನು ನಾವು ಪಠ್ಯಕ್ರಮದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದೆ. ಮತ್ತು ತುಳು ಅಂದ್ರೆ ಏನು, ಅದರ ಕಲ್ಚರ್ ಏನು, ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಬಹಳ ಅಗತ್ಯ ಇದೆ ಅಂತ. ಯಾಕಂದ್ರೆ ತುಳು ಹೆಚ್ಚಾಗಿ ಅದೊಂದು ವ್ಯಕ್ತಿ ಕೇಂದ್ರಿತವಾದಂತಹ ಸಂಸ್ಕೃತಿ ಅಲ್ಲ, ಅದೊಂದು ನಿಸರ್ಗ ಕೇಂದ್ರಿತವಾದಂತಹ ಸಂಸ್ಕೃತಿ. ನಮ್ಮೆಲ್ಲ ಊರಿನ ಹೆಸರುಗಳನ್ನು ಅದೆಲ್ಲವನ್ನು ಕೂಡ ನೋಡಿದ್ರೆ, ಯಾಕಂದ್ರೆ ನಮ್ಮಲ್ಲಿ ಇವತ್ತು ಆ ತರದ ಒಂದು ಬಹಳ ದೊಡ್ಡ ಒಂದು ಲೀಡರ್ಶಿಪ್ ಅನ್ನು ನಾವು ಪ್ರೊಜೆಕ್ಟ್ ಮಾಡುವ ಹಾಗೆ ನಮ್ಗೆ ಕಾಣಿಸ್ತಾ ಇಲ್ಲ ಆಧುನಿಕ ಕಾಲದಲ್ಲಿ ಕೂಡ. ಯಾಕಂದ್ರೆ ನಾವು ಚಾರಿತ್ರಿಕವಾಗಿ ನೋಡಿದಾಗ ಕೂಡ ಇದೊಂದು ಸಾಮ್ರಾಜ್ಯವಾಗಿ ಇದ್ದಂತಹ ಜಾಗ ಅಲ್ಲ ಇದು. ಇದು ಬೇರೆ ಬೇರೆಯವರ ಆಳ್ವಿಕೆಗೆ ಒಳಗಾಗಿ ಇದ್ದಂತಹ ಜಾಗ ಮತ್ತು ಪುಟ್ಟ ಪುಟ್ಟ ಪ್ರದೇಶಗಳೆಲ್ಲ ಇದೆ, ಅದು 4 ಗದ್ದೆಗಳ ಈ ತರ ಎಲ್ಲ ಒಂದು ಸೆಂಟರ್ ಅನ್ನೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಬೇರೆ ಬೇರೆ ಭಾಷೆಗಳ ಜೊತೆಗೆ ಬದುಕಿವೆ, ಬೇರೆ ಬೇರೆ ಧರ್ಮಗಳ ಜೊತೆಗೆ ಬದುಕಿವೆ, ಬೇರೆ ಬೇರೆ ಜಾತಿಗಳು ಬದುಕಿವೆ. ಸೊ ಈ ತರದಲ್ಲಿ ಎಲ್ಲವನ್ನು ಕೂಡ ಒಳಗೊಳ್ಳುವಂತಹ ಒಂದು ತುಳು. ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತೇನೆ, ತುಳು ಸಂಸ್ಕೃತಿ ಒಂದು ಉಲೈಲೆಪ್ಪನು ಅಂತ ಹೇಳ್ತಾರೆ, ಸತ್ರು ಕೂಡ ಹೊರಗೆ ಬಿಡೋದಿಲ್ಲ, ಅವರನ್ನು ಒಳಗೆ ಸೊ ಒಳಗೆ ಸೇರಿಸಿಕೊಳ್ಳುವಂತಹ ಒಂದು ಬಹಳ ದೊಡ್ಡ ಒಂದು ವಿಶಾಲ ಮನೋಭಾವ ಇದೆ. ಸೊ ಹಾಗಾಗಿ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ವಿಶ್ವ ಇದೆ. ಕವಿರಾಜ ಮಾರ್ಗದಲ್ಲಿ ಈ ತರದ ಮಾತುಗಳೆಲ್ಲ ಬರುತ್ತೆ. ಅಂದ್ರೆ ಎಲ್ಲವನ್ನು ಒಳಗೊಂಡ ಒಂದು ವಿಶ್ವ, ತುಳು ಅನ್ನೋದು ಒಂದು ವಿಶ್ವ. ಸೊ ಆ ಬಗೆಯ ಒಂದು ಸಂಸ್ಕೃತಿ ತುಳುವಿನ ಒಳಗಡೆ ಇದೆ. ಅದು ಎಲ್ಲ ಇಂಡಿಜಿನಸ್ ಲ್ಯಾಂಗ್ವೇಜ್ಗಳಲ್ಲಿ ಅದೆಲ್ಲವೂ ಅಧ್ಯಯನ ಮಾಡ್ತಾ ಹೋದಾಗ ಈ ವಿಚಾರವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಇಲ್ಲಿ ಪೇಪರ್ ಕೂಡ ಇದು ಬೇರೆ ಬೇರೆ ಪತ್ರಿಕೆಗಳಿವೆ, ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ 2 ಪತ್ರಿಕೆಗಳಿವೆ. ಒಂದು ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಮಾಡ್ತಾರೆ. ಸೊ ಹಾಗಾಗಿ ಕೇಳುವುದು ಮಾತ್ರ ಅಲ್ಲ ವಿದ್ಯಾರ್ಥಿಗಳು, ಬರೆಯುವುದು ಮಾತ್ರ ಅಲ್ಲ, ಅವರಾಗಿ ಕೆಲಸ ಮಾಡುವಂತ, ಅವರಾಗಿ ಇನ್ವಾಲ್ವ್ ಆಗುವಂತ, ಅವರಾಗಿ ಶೋಧ ಮಾಡುವಂತ, ಅವರಾಗಿ ಪಾರ್ಟಿಸಿಪೇಟ್ ಮಾಡುವ. ಯಾಕಂದ್ರೆ ಇಡೀ ಶಿಕ್ಷಣ ಅದೊಂಥರ ಪಾರ್ಟಿಸಿಪೇಷನ್ ಒಂದು ಶಿಕ್ಷಣ, ಅದು ಅವರು ಇನ್ವಾಲ್ವ್ ಆಗುವಂಥದ್ದು, ಅದು ಖಾಲಿ ಬೋಧನೆ ಅಂತ ಅಲ್ಲ. ಸೊ ಹಾಗಾಗಿ ಇದು ಕಲಿಸೋದು ಮಾತ್ರ ಅಲ್ಲ, ಒಂದು ಕಲಿಕೆಯ ಒಂದು ಜ್ಞಾನವಾಗಿ ಕೂಡ ನಾವು ತುಳುವನ್ನು ಇದು ಮಾಡ್ತಾ ಇದ್ದೀವಿ. ಎಸ್ ಸರ್. ಅಂದರೆ ಈಗಾಗಲೇ ಯಕ್ಷಗಾನ ಅಕಾಡೆಮಿಯವರು ಯಕ್ಷಗಾನದ ಕಲಿಕೆಯನ್ನು ಮಾಡಿದ್ದಾರೆ ಅಂತ ಅನ್ನುವಂಥದ್ದು. ಅಂದರೆ ಮಂಗಳೂರು ವಿವಿಯಲ್ಲೂ ಕೂಡ ತುಳು ಭಾಷಾಧ್ಯಯನಕ್ಕೆ ಸಂಬಂಧಪಟ್ಟಾಗಿ ಇಂಥ ಸಾಂಸ್ಕೃತಿಕವಾದಂಥ ಇದನ್ನು ಸೇರಿಸಿಕೊಳ್ಳುವಂಥದ್ದು ಹೀಗೆ ಖಂಡಿತ ಅವಕಾಶ ಇದೆ. ಈಗ ಈ ಸಿಲೆಬಸ್ನಲ್ಲೇ ನಾವು ಅದರಲ್ಲಿ ಯಕ್ಷಗಾನ, ಬೇರೆ ವಿವಿಧ ಕಲಾ ಪ್ರಕಾರಗಳು ಅದನ್ನೆಲ್ಲ ನಾವು ಇದು ಮಾಡಕ್ಕೆ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗ್ತದೆ. ಇಂಥ ತಾವು ಹೇಳಿದಾಗೆ ಯಕ್ಷಗಾನವನ್ನು ಒಂದು ಪ್ರತ್ಯೇಕವಾಗಿ ಕಲಿಯುವ ಒಂದು ಅವಕಾಶ ಖಂಡಿತ ಮುಂದಿನ ದಿನಗಳೇ ಬರ್ಬೋದು. ಈ ನಡುವೆ ನಾನು ಒಂದು ಹೇಳುವುದೇನೆಂದರೆ, ನಾವು ಮುಂದಿನ ದಿನ 2019ರಲ್ಲಿ ಪದವಿ ತರಗತಿಗಳಿಗೂ ಒಂದು ಲ್ಯಾಂಗ್ವೇಜ್ ಆಗಿ ಅವರ ಭಾಷಾ ವಿಷಯವಾಗಿ ತುಳುವನ್ನು ಕಲಿಸುವ ಒಂದು ಪ್ರಯತ್ನ ಈ ಕೆಲಸ ನಡೆಯುತ್ತಿದೆ. ಪದವಿ ಪ್ರಥಮ ವರ್ಷದಲ್ಲಿ 2019ರಲ್ಲಿ ಪ್ರಥಮ ವರ್ಷದಲ್ಲಿ ಒಂದು ಭಾಷಾ ವಿಷಯವಾಗಿ ಕಲಿಯುವ ಅವಕಾಶ ಇದೆ. ಆಮೇಲೆ ಆಪ್ಷನಲ್ ಆಗಿ 3 ವರ್ಷ ಕಲಿಯುವ ಭಾಷಾ ವಿಷಯ ಅಂದ್ರೆ ಈಗ ಕನ್ನಡ ಇದೆ, ಹಿಂದಿ ಇದೆ, ಇಂಗ್ಲಿಷ್ ಇದೆ, ಉರ್ದು ಇದೆ, ಇಂತ ಇದೆಯಲ್ಲ. ಹಾಗೆ ತುಳುವನ್ನು ಕೂಡ ಒಂದು ಭಾಷಾ ವಿಷಯವಾಗಿ ಹಾಗೆ ಆಪ್ಷನಲ್ ಆಗಿ ತುಳುವನ್ನೇ ಒಂದು ಆಪ್ಷನಲ್ ಕಂಪಲ್ಸರಿ ಸಬ್ಜೆಕ್ಟ್ ಆಗಿ ಕಲಿಯುವ ಅವಕಾಶ, ಅದು 3 ವರ್ಷಕ್ಕೂ ಪದವಿ ತರಗತಿಯಲ್ಲಿ ಕಲಿಯುವ ಅವಕಾಶವನ್ನು ನಾವು ಈಗ ಮುಂದೆ ತುಳು ಅಕಾಡೆಮಿ ಮಾಡಿರೋದು ಅಥವಾ ಮಂಗಳೂರು ತುಳು ಅಕಾಡೆಮಿ ಪ್ರಸ್ತಾವನೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಹಾಗೂ ಇತರ ಸಮಿತಿ ಇದೆ. ಆ ಸಮಿತಿಯವರು ಈಗಾಗಲೇ ಕೆಲಸ ಕಾರ್ಯಪ್ರವೃತ್ತರಾಗಿದ್ದಾರೆ. ಮುಂದಿನ 2019ಕ್ಕೆ ಈ ಪದವಿ ತರಗತಿಗಳಲ್ಲೂ ನಾವು ತುಳುವನ್ನು ಬೋಧಿಸುವ ಕೆಲಸ ಮಾಡ್ತಿದ್ದೇವೆ. ಕೊನೆ ಹಂತಕ್ಕೆ ಬರ್ತಾ ಇದೆ ಸರ್, ಏನು ಹೇಳ್ತೀರಿ? ಬೆಳ್ಳೆ ಸರ್. ಅದೇ ನಾವು ಈಗಾಗಲೇ ಚರ್ಚೆ ಮಾಡಿದ ಹಾಗೆ ನನಗೆ ಅನಿಸೋದು ಕೊನೆಯದಾಗಿ ಹೇಳು ಅಂದರೆ, ನಾವು ಈಗಾಗ ಏನು ಬಿಡಿಯಾಗಿ ಮಾತಾಡ್ಕೊಂಡು ಬಂದಿದೆ ತುಳು ಬಗ್ಗೆ, ಇದಕ್ಕೊಂದು ಸಮಗ್ರತೆ ಬರುವ ಕಾಲ ನನ್ಗೆ ಅನಿಸೋದು. ಅದು ಇದರಿಂದ ಏನಾಗುತ್ತೆ ಅಂದರೆ ಒಂದು ನೆಗೆತ ಸಿಗ್ತದೆ ನಮಗೆ. ಯಾವ ಥರದ ನೆಗೆತ ಅಂದರೆ, ಈಗ ನಾವು ತುಳು ರಾಜ್ಯ, ತುಳು ಐಡೆಂಟಿಟಿ, ತುಳು ಸಾಂಸ್ಕೃತಿಕ ಅಸ್ಮಿತೆಯ ಬಗ್ಗೆ ಮಾತಾಡುವಾಗ ನಮಗೆ ಬಹಳಷ್ಟು ಹಿಂಜರಿಕೆ ಪರಿಚಯದ ಬಗ್ಗೆ ಕೂಡ ಹೇಳುವಂತ. ಹೌದು, ಯಾವ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇದು ಬಹಳ ಪೂರಕ ಆಗ್ತದೆ. ಯಾಕಂದ್ರೆ ತುಳುವಿಗೆ ಒಂದು ಬೌದ್ಧಿಕ ಲೋಕನೇ ಇರಲಿಲ್ಲ ಅಂತ ನಾವು ಭಾವಿಸ್ತಿದ್ವಿ, ಅದಕ್ಕೊಂದು ಅಕಾಡೆಮಿಕ್ ಸ್ವರೂಪನೇ ಇರಲಿಲ್ಲ ಅಂತ.
ಅದು ಯಾವಾಗಲೂ ಹೇಳ್ತಾರೆ ತುಳುವಲ್ಲಿ ಶಿಕ್ಷಣ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಗಳು ಕೇಳ್ತೀವಿ. ಅದು ಏನು ಇಲ್ಲದ ಭಾಷೆ, ಆದರೆ ಇವತ್ತು ಅದು ಸಾಧ್ಯ ಅಂತ ಇವತ್ತು ಯೂನಿವರ್ಸಿಟಿ ಮತ್ತು ಅಕಾಡೆಮಿ ಮಾಡಿ ತೋರಿಸ್ತಾ ಇದೆ. ಇಲ್ಲಿಯ ವಿದ್ವಾಂಸರು ನಮಗೊಂದು ಉಪಕಾರ ಮಾಡಿದ್ದಾರೆ ಅಂತ ಹೇಳಬೇಕು. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಎಲ್ಲರಿಗೂ ಕೂಡ. ಯಾಕೆಂತಂದರೆ ಈಗ ನಮ್ಮಲ್ಲಿ ಬಹಳ ಕೊರತೆ ಇದ್ದದನ್ನು ನಿವಾರಿಸಿ 8ನೇ ಪರಿಚಯದ ಕೂಡ ನಾವು ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಆಗುವಾಗೆ. ನಮ್ಮ ಅಕಾಡೆಮಿ ಚಾವಡಿಯಲ್ಲಿ ಈ ಚರ್ಚೆ ಬಂದಾಗ ರಾಜ್ಯಸಭಾ ಸದಸ್ಯರು ಒಬ್ಬರು ಹೇಳಿದರು, ನಮ್ಮಲ್ಲಿ ತುಳುವಿನ ಅಸ್ಮಿತೆಯ ಬಗ್ಗೆ ಹೋರಾಟ ಆಗಬೇಕು, ತುಳುವಿನ ಐಡೆಂಟಿಟಿ ಬಗ್ಗೆ ಹೋರಾಟ ಆಗಬೇಕು. ಹಾಗೆ ತುಳು ಐಡೆಂಟಿಟಿ ಅಂದರೆ ಏನು? ಈ ಸಿಲೆಬಸ್ ಕಟ್ಟಿಕೊಡೋದು ತುಳು ಐಡೆಂಟಿಟಿಯನ್ನು. ಅದು ವಿಸ್ತೃತವಾದ ಒಂದು ಐಡೆಂಟಿಟಿ, ಯಾವುದು ಒಂದಲ್ಲ ಅದು ಅದಕ್ಕೆ ಬಹು ಆಯಾಮಗಳಿವೆ. ಅದನ್ನು ಕೂಡಿಕೊಂಡು ಹೋಗುವಂಥ ಒಂದು ಅಸ್ಮಿತೆ ಇದೆಯಲ್ಲ, ಅದು ಭೂತಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕಗಳು, ಇಲ್ಲಿ ಬಂದಂಥ ನುಡಿ ಲಿಪಿ, ಇಲ್ಲಿ ಎಲ್ಲ ಇದರ ಮೂಲ ಅಧ್ಯಯನವನ್ನು ಮಾಡಿಕೊಟ್ಟು ಒಂದು ಇದು ರಂಗಸ್ಥಳಕ್ಕೆ ತರುತ್ತೆ, ತುಳುವನ್ನು ಅಕಾಡೆಮಿಯ ರಂಗಸ್ಥಳಕ್ಕೆ ತರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇದೊಂದು ಶ್ಲಾಘನೀಯವಾದ ಕೆಲಸ ನನ್ನ ಪ್ರಕಾರ. ಸರ್, ಕೊನೆಯದಾಗಿ ಈಗ 20 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಮುಂದೆ ಮತ್ತೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶಗಳು ಈ ವರ್ಷವೇ ಈಗ ವಿಶ್ವವಿದ್ಯಾಲಯದ ನಿಯಮ ಪ್ರಕಾರ ಹೆಚ್ಚುವರಿ ಸೀಟುಗಳನ್ನು ಕಲ್ಪಿಸಲಿಕ್ಕೆ ಆಗೋದಿಲ್ಲ. ಈಗಾಗಲೇ ವಿಶ್ವವಿದ್ಯಾನಿಲಯ ಒಂದು ಸೀಟುಗಳನ್ನು ನಿಗದಿ ಮಾಡಿದೆ, 20 ಸೀಟುಗಳನ್ನು ನಿಗದಿ ಮಾಡಿದೆ. ನಾವು ಬೇಕಾದ ಹಾಗೆ ಮತ್ತು ಸೀಟುಗಳನ್ನು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಸೀಟು ಜಾಸ್ತಿ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಕೆಲವು ಪರಿನಿಯಮಗಳಿದೆ. ಬಹುಶಃ ಈ ಥರದ ಬೇಡಿಕೆಯನ್ನು ಗಮನಿಸಿ ಮುಂದಿನ ವರ್ಷದಲ್ಲಿ ಹೆಚ್ಚುವರಿ ಸೀಟುಗಳನ್ನು ವಿಶ್ವವಿದ್ಯಾನಿಲಯ ಒದಗಿಸಬಹುದು, ಅಥವಾ ಬೇರೆ ಕಡೆಗಳಲ್ಲಿ ಕೂಡ ಈ ಕೋರ್ಸ್ಗಳನ್ನು ಆರಂಭ ಮಾಡಬಹುದು. ಈಗ ಏನಾಗ್ತಾ ಇದೆ, ಮಂಗಳೂರು ವಿ ಕಾಲೇಜಿನಲ್ಲಿ ಸಂಜೆ ಹೊತ್ತು ಮಾತ್ರ ನಡೀತದೆ. ಹಾಗಾಗಿ ಈಗ ಸುಳ್ಳೆ ಕಡೆಯವರ ಅಥವಾ ಉಡುಪಿ ಕಡೆಯವರ, ಇವರೆಲ್ಲ ಕುಂದಾಪುರ ಕಡೆಯವರ, ಇವರೆಲ್ಲ ಬಂದು ಹೋಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಈಗ ಮುಂದಿನ ದಿನಗಳಲ್ಲಿ ಆಯಾ ಪ್ರದೇಶಗಳಲ್ಲಿ, ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯ ಒಳಗಡೆ ಬರುವಂತಹ ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ತರದ ಕೋರ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡ್ಲಿಕ್ಕೂ ಸಾಧ್ಯತೆಗಳಿವೆ. ಬಟ್ ಆದ್ರೆ ಒಂದು ಇದು ಏನಂದ್ರೆ, ಉಳಿದ ಪದವಿ ಶಿಕ್ಷಣಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿರುವಂಥದ್ದು. ಇದು ಒಂದು ಜ್ಞಾನದ ಉತ್ಪಾದನೆ. ಯಾಕಂದ್ರೆ ವಿಶ್ವವಿದ್ಯಾಲಯ ಯಾವತ್ತೂ ನಾಲೆಜ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಸೊ ಈ ಸ್ನಾತಕೋತ್ತರ ಶಿಕ್ಷಣ ಆ ಬಗೆಯಲ್ಲಿ ತುಳುವಿನ ಜ್ಞಾನ ಏನು, ಇದನ್ನು ತುಳುವಿನ ನಾಲೆಜ್ ಏನು, ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡುವ, ಇದನ್ನು ಹೊರತರುವಂಥ, ಇದನ್ನು ಪಸರಿಸುವಂಥ, ಸೊ ಈ ಕೆಲಸವನ್ನು ಮಾಡುವ ರೀತಿಯಲ್ಲಿ ಆ ಶಿಕ್ಷಣ ಇದೆ. ಹಾಗಾಗಿ ಸೊ ಈಗಿನ ಈ ಉತ್ಸಾಹಗಳನ್ನು ನೋಡುವಾಗ ಮುಂದೆ ಬಹುಶಃ ಬೇರೆ ಬೇರೆ ಕಡೆ ಪಸರಿಸುವಂತ ಸಾಧ್ಯತೆಗಳು ಹೆಚ್ಚು ಇವೆ ಅಂತ ಕಾಣ್ತಾ ಇರುವಂತದ್ದು. ಅದಕ್ಕೆ ನಾವು ಎಲ್ಲರ ಸಹಾಯವನ್ನು ಕೂಡ ಕೇಳ್ತಾ ಇದ್ದೇವೆ. ಈಗ ಪಠ್ಯಕ್ರಮದ ಒಳಗಡೆ ಇರುವಂತಹ ಸದಸ್ಯರು ಮಾತ್ರ ಅಲ್ಲ, ಹೊರಗಡೆ ಬಹಳ ದೊಡ್ಡ ವಿದ್ವಾಂಸರು. ಈಗಾಗಲೇ ನೀವು ಈಗ ಡಿಗ್ರಿಯಲ್ಲಿ ಫಸ್ಟ್ ಇಯರ್ ಡಿಗ್ರಿ, BA BCom ಇದರಲ್ಲಿ ಕಲಿಯುವವರಿಗೂ ಕೂಡ ಆಪ್ಷನಲ್ ಭಾಷೆಯಾಗಿ ತುಳು ಈಗ ನೆಕ್ಸ್ಟ್ ಸೇರ್ಪಡೆಗೊಂಡ್ರೆ ಅವ್ರು ಮತ್ತೆ ಮುಂದೆ ಬಂದಾಗ ಸ್ನಾತಕೋತ್ತರ ಪದವಿಯಾಗಿ ಇಲ್ಲಿ MA ಸಿಗ್ತದೆ ಅಂತ ಅನ್ನುವಂಥದ್ದು. ಓಕೆ, ಬಹಳಷ್ಟು ವಿಚಾರಗಳನ್ನ ಮಾತಾಡ್ಕೊಂಡಿವೆ ಸರ್. ಮತ್ತು ಹಾಗೂ ಬಹಳ ಬಹುಶಃ ಉತ್ಸಾಹ ಇರುವಂಥ ವಿದ್ಯಾರ್ಥಿಗಳು, ಈಗಾಗಲೇ ಅವರು ಹೇಳಿದ ಹಾಗೆ 20 ಮಂದಿ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುವಂಥದ್ದು. ಮಂಗಳೂರು VV ಕಾಲೇಜ್ ಅಂದರೆ ಹಳೆಯ ಗೌರ್ಮೆಂಟ್ ಕಾಲೇಜ್ ಏನಿದೆ, ಇಲ್ಲಿ ಸಂಜೆ ಕಾಲೇಜಿನಲ್ಲಿ ಇದು ಈಗ ಸಂಜೆ 5ರಿಂದ 9ರ ತರಗತಿ ಇದು MAಯನ್ನು ಓದಬಹುದಾಗಿದೆ. ಮುಂದಿನ ವರ್ಷ ನೋಡಿಕೊಂಡು ಇದನ್ನು ವಿಸ್ತಾರ ಮಾಡುವಂಥದ್ದನ್ನು ಕೂಡ ಮಂಗಳೂರು VV ಆಲೋಚನೆ ಮಾಡ್ತದೆ. ಪ್ರೊಫೆಸರ್ ಶಿವರಾಮ್ ಶೆಟ್ಟಿ ಅವರಿಗೂ, ಡಾಕ್ಟರ್ ವಾಸ್ತವ ಬೆಳ್ಳೆ ಅವರಿಗೂ, ಪ್ರಭಾಕರ್ ನಿರ್ಮಾರ್ಗ ಅವರಿಗೂ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದಲ್ಲಿ ಬಂದು ಸಂವಾದದಲ್ಲಿ ಪಾಲ್ಗೊಂಡು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆಸುತ್ತದೆ ವೀಕ್ಷಕರೇ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.